22. ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಧನ್ಯವಾದ. ಮಾತಾಜಿ, ನಾನು ನಿಮ್ಗೆನೆ ಹೋಸ್ಟ್ ಮಾಡಿದ್ದೇನೆ, ನೀವು ಕೋ ಹೋಸ್ಟ್ ಮಾಡ್ಬೇಕು ನಾಗವೇಣಿ ಮಾತಾಜಿಗೆ. ತಪ್ಪು ಹೋಯ್ತು. ಓಕೆ ಮಾಡ್ತೀನಿ. ಹ್ಯಾಂಡ್ ರೈಸ್ ಮಾಡ್ಬೇಕಾ? ಬೇಡ, ಮಾಡಿದೆ, ನಿಮ್ಮನ್ನು ಹೋಸ್ಟ್ ಮಾಡಿದೆ. ಈಗ ನಾನು ನಿಮ್ಮನ್ನು ಕೋ ಹೋಸ್ಟ್ ಮಾಡ್ಬೇಕು. ಬೇಕಾಗಿಲ್ಲ, ನಾನೇನು ಶೇರ್ ಮಾಡ್ಲಿಕ್ಕಿಲ್ಲ ಅಲ್ಲ, ಪರವಾಗಿಲ್ಲ. ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಆದರದ ಸ್ವಾಗತ. ನಮಗೆ ಈ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತಹ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿಯ ಅಧ್ಯಕ್ಷರಾದ ಹಿಸ್ ಗ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇಸ್ಕಾನ್ ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಅಲ್ಲಿರುವ ಇತರೆಲ್ಲ ಗುರುಗಳಿಗೂ ವಂದಿಸುತ್ತಾ, ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ಇವತ್ತಿನ ತರಗತಿಯನ್ನ ನಾವು ಶುರು ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶಚಿಸುತಾಷ್ಟಕಂ ಹೇಳುವ. ಸಾರ್ವಭೌಮ ಭಟ್ಟಾಚಾರ್ಯರ ವಿರಚಿತವಾಗಿರುವಂತಹ ಶ್ರೀ ಶಚಿಸುತಾಷ್ಟಕ. ನವ ಗೌರವರಂ ನವ ಪುಷ್ಪಶರಂ ನವ ಭಾವದರಂ ನವಲಾಸ್ಯ ಪರಂ ನವಹಾಸ್ಯಕರಂ ನವಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ ನವ ಪ್ರೇಮಯುತಂ ನವನೀತಶುಚಂ ನವವೇಷಕೃತಂ ನವ ಪ್ರೇಮರಸಂ ನವಧಾವಿಲಸತ್ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ಹರಿಭಕ್ತಿ ಪರಂ ಹರಿನಾಮದರಂ ಕರಜಪ್ಯಕರಂ ಹರಿನಾಮ ಪರಂ ಹರಿಭಕ್ತಿ ಪರಂ ಹರಿನಾಮದರಂ ಕರಜಪ್ಯಕರಂ ಹರಿನಾಮ ಪರಂ ನಯನೆ ಸತತಂ ಪ್ರಣಯಾಶ್ರುಧರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಯಾಶ್ರುಧರಂ ಪ್ರಣಮಾಮಿ ಶಚೀಸುತ ಗೌರವರಂ ಸತತಂ ಜನತಾಭವತಾಪಹರಂ ಪರಮಾರ್ಥ ಪರಾಯಣ ಲೋಕಗತಿಂ ಸತತಂ ಜನತಾಭವತಾಪಹರಂ ಲೋಕಗತಿಂ ನವಲೇಹಕರಂ ಜಗತಾಪಹರಂ ಪ್ರಣಮಾಮಿ ಶಚೀಸುತ ಗೌರವರಂ ಜಗತಾಪಹರಂ ಶಚೀಸುತ ಗೌರವರಂ ನಿಜ ಭಕ್ತಿಕರಂ ಪ್ರಿಯಚಾರುತರಂ ನಟನಾರ್ತನ ನಾಗರ ರಾಜಕುಲಂ ನಿಜಬಂಧರಂ ಪ್ರಿಯಚಾರುತರಂ ಲಕಾಮಿನಿ ಮಾನಸಲಾಸ್ಯಕರಂ
प्रणमामि सतीसुत गौरवरम् करतालवलं कलकण्ठरवं मृदुवाद्यसुवीणिकया मधुरम् करतालवलं निजभक्तिगुणाव्रतनाट्यकरं प्रणमामि शचीसुत गौरवरम् निज भक्ति गुणामृतनाट्यकरं प्रणमामि गौरवरम् युगधर्मयुतं पुनर्नन्दसुतं धरणीषुचित्रं भवभावोचितम् अनुध्यानचितं निजवासयुतं प्रणमामि शचीसुत गौरवरम् अरुणं नयनं चरणं वसनं वदने स्खलितं स्वकनामधरम् अरुणं नयनं चरणं वसनं गुरुते सुरसं जगत जीवनं प्रणमामि शचीसुत गौरवरम् कुरुते सुरसं जगत जीवनं प्रणमामि शचीसुत गौरवरम् प्रणमामि शचीसुत गौरवरम् प्रणमामि शचीसुत गौरवरम् प्रणमामि शचीसुत गौरवरम् हरे कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण जय जय श्री चैतन्य जय नित्यानंद जय चैतन्य जय नित्यानंद जय जय द्वैत चंद्र जय गौर भक्त वृंद जय 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 श्री चैतन्य जय नित्यानंद जय जय द्वैत चंद्र जय गौर भक्त वृंद जय जय श्री चैतन्य जय नित्यानंद जय द्वैत चंद्र जय गौर भक्त वृंद
ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ಗೌರ ಜಯ ಗೌರಾಂಗ ಗೌರಾಂಗ ಗೌರಂಗ ಗೌರಾಂಗ ಗೌರಾಂಗ ಗೌರಂಗ 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 ನಿತ್ಯಾನಂದ 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 ಗೌರಾಂಗ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ಗೌರಾಂಗ ಗೌರಂಗ ನಿತ್ಯಾನಂದ ಗೌರಾಂಗ ಗೌರಂಗ ಗೌರಂಗ ಗೌರಾಂಗ ಗೌರಾಂಗ ನಿತ್ಯಾನಂದ ಗೌರಾಂಗ ಗೌರಂಗ ಗೌರಂಗ ಚೈತನ್ಯ ಮಹಾಪ್ರಭು ಕಿ ಜೈ. ಶ್ರೀ ಸಚ್ಚಿದಾನಂದ ಅಷ್ಟಕಂ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಇವತ್ತಿನ ಹರೇ ಕೃಷ್ಣ. ಇವತ್ತಿನ ಶ್ಲೋಕಕ್ಕೆ ಹೋಗುವ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು, ಎಲ್ಲರಿಗೂ ಪ್ರಣಾಮಗಳು. ಶ್ಲೋಕ 72, ನಿನ್ನೆ 71ರವರೆಗೆ ನಾವು ನೋಡಿದ್ದು. ಗಟ್ಟಿಯಾಗಿ ಕೂಗುತ್ತಾ ಅವರು ಶ್ರೀ ಕೃಷ್ಣನನ್ನು ಬಾ ಅವತರಿಸು ಎಂದು ಆಹ್ವಾನಿಸಿದರು. ಈ ಪದೇ ಪದೇ ಆಮಂತ್ರಣ ಪ್ರಭು ಶ್ರೀ ಕೃಷ್ಣನನ್ನು ಭುವಿಗೆ ಅವತರಿಸಲು ಆಕರ್ಷಿಸಿತು ಅಂತೇಳಿ ನಾವು ನಿನ್ನೆ ನೋಡಿದ್ವಿ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದೆ, ನಾನಿವತ್ತು ಶ್ಲೋಕ ಓದ್ತಾ ಇಲ್ಲ, ಅನುವಾದಷ್ಟೇ ಹೇಳ್ತಾ ಹೋಗ್ತಾ ಇದ್ದೇನೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಜನನಕ್ಕೆ ಮೊದಲು ಜಗನ್ನಾಥ ಮಿಶ್ರನ ಪತ್ನಿ ಶಚಿ ಮಾತೆಯ ಗರ್ಭದಿಂದ ಉದಿಸಿದ 8 ಹೆಣ್ಣು ಮಕ್ಕಳು ಒಬ್ಬರಾದ ಮೇಲೊಬ್ಬರಂತೆ ಹುಟ್ಟಿದೊಡನೆಯೇ ಸತ್ತು ಹೋದವು ಅಂತ ಹೇಳ್ತಾ ಇದೆ ಶ್ಲೋಕ 72ರಲ್ಲಿ. ಅಂತ ಹೇಳಿದ್ರೆ 8 ಹೆಣ್ಮಕ್ಳು ಒಬ್ರಾದ್ಮೇಲೆ ಒಬ್ರು ಹುಟ್ಟಿದೊಡನೆಯೇ ಸತ್ತು ಹೋಗ್ತಾ ಇದ್ರು ಅಂತ ಹೇಳ್ಕೊಂಡು, ಆನಂತರ ಒಬ್ಬರಾದ್ರ ಮೇಲೊಬ್ಬರಂತೆ ತನ್ನ 8 ಮಕ್ಕಳನ್ನು ಹುಟ್ಟಿದೊಡನೆ ಮೃತರಾದುದನ್ನ ಕಂಡ ಜಗನ್ನಾಥ ಮಿಶ್ರರಿಗೆ ತುಂಬಾ ವ್ಯಥಿತರಾಗ್ತಾರಂತೆ. ಆದ್ದರಿಂದ ಒಬ್ಬ ಪುತ್ರ ಜನಿಸಲೆಂದಾಶಿಸಿ ಅವರು ಭಗವಾನ್ ವಿಷ್ಣುವಿನ ಪಾದಕಮಲಗಳನ್ನ ಭಕ್ತಿಯಿಂದ ಪೂಜಿಸ್ತಾರಂತೆ. ಆಮೇಲೆ ಇದಾದ ನಂತರ ಜಗನ್ನಾಥ ಮಿಶ್ರರು ಅತ್ಯಂತ ಸಮರ್ಥನಾದ ಹಾಗೂ ಉನ್ನತ ಗುಣ ಅರ್ಹತೆಗಳುಳ್ಳ ವಿಶ್ವರೂಪನೆಂಬ ಮಗನನ್ನು ಪಡೆದರು ಅಂತ ಹೇಳಿದ್ರೆ, ನಾನು ಮೊನ್ನೆ ಸಹ ಹೇಳಿದೆ, ವಿಶ್ವರೂಪ ಅದು ಜಗನ್ನಾಥ ಚೈತನ್ಯ ಮಹಾಪ್ರಭುಗಳ ಅಣ್ಣ ವಿಶ್ವರೂಪ ಅಂತ. ಆಮೇಲೆ ಚೈತನ್ಯ ಮಹಾಪ್ರಭುಗಳ ಜನನ ಆದ್ಮೇಲೆ ಅವರಿಗೆ ವಿಶ್ವಂಬರ ಅಂತ ಹೆಸರಿಡ್ತಾರೆ. ಈ ವಿಶ್ವರೂಪ ಅಂತೇಳಿ ಅವರ ಅಣ್ಣ. ಸೊ ಹಾಗೆ 8 ಹೆಣ್ಮಕ್ಳು ಹುಟ್ಟಿದ ಕೂಡ್ಲೆ ಸಾಯ್ತಾ ಇತ್ತು. ಆನಂತರ ಅವರು ತುಂಬಾ ಭಕ್ತಿಯಿಂದ ಭಗವಂತನ ಪಾದ ಕಮಲಗಳನ್ನ ಪೂಜಿಸ್ತಾರೆ. ಆನಂತರ ಅವರಿಗೆ ಸಮರ್ಥನಾದ ಒಂದು ಉನ್ನತ ಗುಣ ಅರ್ಹತೆಗಳುಳ್ಳ ಒಂದು ವಿಶ್ವರೂಪನೆಂಬ ಮಗನನ್ನ ಪಡಿತಾರೆ. ಹೀಗೆ ಹೇಳುವುದು ಏಕೆಂತ ಹೇಳಿದ್ರೆ, ಜನಿಸಿದ ಮಗನು ಬೇರೆ ಯಾರೂ ಅಲ್ಲ, ಪ್ರಭು ಬಲದೇವನ ಅವತಾರವೇ ಆಗಿದ್ದರು ಆ ವಿಶ್ವರೂಪ ಭಗವಂತ ಅಂತ ಹೇಳಿದ್ರೆ. ಅಲ್ಲಿ ಹೇಗೆ ಶ್ರೀಕೃಷ್ಣ ಬಲರಾಮರು ಅಣ್ಣ ತಮ್ಮರಾಗಿರ್ತಾರೆ, ಅದೇ ತರ ಇಲ್ಲಿ ಕೂಡ ಚೈತನ್ಯ ಮಹಾಪ್ರಭುಗಳ ಮುಂಚೆ ವಿಶ್ವರೂಪ ಅಂತೇಳಿ ಅವನು ಪ್ರಭು ಬಲದೇವನ ಅವತಾರವೇ ಆಗಿದ್ದ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ವಿಶ್ವರೂಪನೇ ಪ್ರಭು ಶ್ರೀ ಚೈತನ್ಯರ ಅಂದರೆ ಗೌರಹರಿಯ ಹಿರಿಯ ಸಹೋದರನಾಗಿದ್ದ. ವಿಶ್ವರೂಪನ ಮದುವೆಗೆ ಸಡಗರದ ವ್ಯವಸ್ಥೆಗಳಾಗುತ್ತಿರುವಾಗ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಅಣ್ಣ ಅವರು ಕೂಡ ಹಿರಿಯ ಸಹೋದರ, ಗೌರಹರಿಯ ಹಿರಿಯ ಸಹೋದರ, ಅವರ ದೊಡ್ಡದಾದ್ಮೇಲೆ ಅವರು ಯೌವನಕ್ಕೆ ಬಂದಾಗ ಅವರಿಗೆ ಮದ್ವೆಗೆ ಮಾಡ್ಲಿಕ್ಕೆ ಸಡಗರದ ವ್ಯವಸ್ಥೆಗಳು ಆಗ್ತಾ ಇರುವಾಗೆ ಅವರು ಕೂಡ ಸನ್ಯಾಸ ಹೊಂದಿ ಮನೆ ತೆರೆದು ನಡೀತಾರಂತೆ. ಅಂದ್ರೆ ಮದ್ವೆ ಬೇಡ ಅಂತೇಳಿ ಸನ್ಯಾಸ ಆಶ್ರಮ ತಗೊಳ್ಳಿಕ್ಕೆ ಮನೆಯಿಂದ ಮನೆಯನ್ನ ತೊರಿತಾರೆ ಅಂತೇಳಿ. ಶಂಕರಾರಣ್ಯನೆಂಬ ಹೆಸರಲ್ಲಿ ಸನ್ಯಾಸ ದೀಕ್ಷೆಯನ್ನ ಹೊಂದಿದ್ರಂತೆ. ಅದು ಅಂದ್ರೆ ಕ್ರಿಸ್ತಶಕ 1509ರಲ್ಲಿ ಶೋಲಾಪುರ ಜಿಲ್ಲೆಯ ಪಂಡರಾಪುರದಲ್ಲಿ ಆತ ಕಾಣೆಯಾದರು ಅಂತೇಳಿ ಹೇಳ್ತಾ ಇದೆ. ಸಂಕರ್ಷಣನ ಅವತಾರನಾಗಿ ಈ ಜಗತ್ತಿಗೆ ಅವನೇ ಘಟನಾ ಕಾರಕ ಹಾಗೂ ನಿಮಿತ್ತ ಕಾರಕನಾಗಿದ್ದಾನೆ. ಶ್ರೀ ಚೈತನ್ಯ ಮಹಾಪ್ರಭುಗಿಂತ ಆತ ಅಭಿನ್ನ ಅಂತೇಳಿ. ಏಕೆಂದರೆ ಅಂಶಿ ಅಥವಾ ಭಾಗ ಮತ್ತು ಪೂರ್ಣ ಅಭಿನ್ನವಾಗಿರುತ್ತದೆ ಅಲ್ವಾ. ಏತೇ ಚಾನ್ಸ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ, ಭಗವಂತನೇ ಅವರಿಗಿಂತ ಮತ್ತೆ ಅವರ ಅಂಶ ಏನಿದೆ ಅವರು ಆ ಭಗವಂತನಿಗಿಂತ ಅಭಿನ್ನರು ಅಂತ ಹೇಳ್ಕೊಂಡು. ಸೊ
ಸಂಕರ್ಷಣನ ಅವತಾರ ಪುರುಷನಾದ ವಿಶ್ವರೂಪನು ಚತುರ್ವ್ಯೂಹಕ್ಕೆ ಸೇರಿದ್ದವನು. ನಾವು ಈ ಒಂದು ಕೃಷ್ಣನಿಂದ ಹೇಗೆ ಈ ಒಂದು ಕೃಷ್ಣನಿಂದ ಬಲರಾಮರಿಂದ ಆದಿ ಚತುರ್ವ್ಯೂಹ ಎಕ್ಸ್ಪ್ಯಾನ್ಷನ್ ಆಗ್ತದೆ, ವಿಸ್ತರಣೆ ಆಗ್ತದೆ. ಅಲ್ಲಿ ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಅಂತ ಏನ್ ಹೇಳ್ತೇವೆ ಆ ಸಂಕರ್ಷಣ ಅಂತ ಹೇಳ್ಕೊಂಡು ಹೇಳ್ತಾರೆ. ಸಂಕರ್ಷಣನ ಅವತಾರ ಪುರುಷ ವಿಶ್ವರೂಪ ಆ ಚತುರ್ವ್ಯೂಹಕ್ಕೆ ಸೇರಿದವನು ಅಂತ ಹೇಳ್ಕೊಂಡು. ಮತ್ತೆ ಗೌರ ಚಂದ್ರೋದಯ ಗ್ರಂಥದಲ್ಲಿ ಹೀಗೆ ಹೇಳಿವೆ, ಆತನ ಮರಣ ಎಂಬುವ ಅವಸ್ಥೆಯ ಆನಂತರ ವಿಶ್ವರೂಪನು ಶ್ರೀ ನಿತ್ಯಾನಂದ ಪ್ರಭುವಿನಲ್ಲಿ ವಿಲೀನನಾದನು ಅಂತ ಹೇಳ್ಕೊಂಡು. ಅಂತ ಹೇಳಿದ್ರೆ ಆ ರೀತಿ ವಿಶ್ವರೂಪ ನಿತ್ಯಾನಂದರ ಒಂದು ಇದ್ರಲ್ಲಿ ರೂಪ ಅವರಲ್ಲಿ ವಿಲೀನ ಆಗ್ತಾರೆ ಅಂತ ಹೇಳ್ಕೊಂಡು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬಲದೇವನ ವಿಸ್ತರಣೆಯಾದ ಸಂಕರ್ಷಣನು ಐಕ ಜಗತ್ತಿನ ಘಟಕ ಮತ್ತು ನಿಮಿತ್ತ ಕಾರಣನಾಗಿದ್ದಾನೆ ಅಂತ ಹೇಳ್ಕೊಂಡು. ಒಂದು ಅಂದ್ರೆ ಬಲದೇವನ ವಿಸ್ತರಣೆ ಸಂಕರ್ಷಣ ಅಲ್ವಾ, ಕೃಷ್ಣನಿಂದ ಬಲರಾಮ, ಬಲರಾಮರಿಂದ ಆದಿ ಚತುರ್ವ್ಯೂಹ ವಿಸ್ತರಣೆ ಆಗ್ತದೆ, ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಅಂತ ಹೇಳ್ಕೊಂಡು. ಹಾಗೆ ಬಲದೇವನ ವಿಸ್ತರಣೆ ಆದ ಸಂಕರ್ಷಣ ಐಹಿಕ ಜಗತ್ತಿನ ಘಟಕ ಮತ್ತು ನಿಮಿತ್ತ ಕಾರಣನಾಗಿದ್ದಾನೆ ಅಂತ ಹೇಳ್ಕೊಂಡು. ಮುಂದೆ ಅತಿ ದೊಡ್ಡ ಸರ್ವವ್ಯಾಪಿ ರೂಪವೇ ಮಹಾಸಂಕರ್ಷಣನ ವಿಶ್ವರೂಪ ಅವತಾರ ಅಂತ ಹೇಳ್ಕೊಂಡು. ಆ ರೀತಿ ಆ ಸಂಕರ್ಷಣನಿಂದ ಮತ್ತೆ ನಾರಾಯಣರ ವಿಸ್ತರಣೆ ಆಗ್ತದೆ. ಆ ನಾರಾಯಣರಿಂದ ಮತ್ತೆ ದ್ವಿತೀಯ ಚತುರ್ವ್ಯೂಹ ವಿಸ್ತರಣೆ ಆಗ್ತದೆ. ಅಲ್ಲಿ ಮತ್ತೆ ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಅಂತೇಳಿ ಆಗ್ತದೆ. ಆ ದ್ವಿತೀಯ ಸಂಕರ್ಷಣ ಏನಿದೆ ಅವರಿಂದ ವಿಸ್ತರಣೆ ಅವರಿಂದ ಆಗುವಂತದ್ದು ಮಹಾವಿಷ್ಣು ಅಂತ ಹೇಳ್ಕೊಂಡು. ಮಹಾವಿಷ್ಣು ಅಂದ್ರೆ ಕಾರುಣೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು ಮತ್ತೆ ಕ್ಷೀರೋದಕಶಾಯ ವಿಷ್ಣು ಅಂತ ನಾವೇನ್ ಹೇಳ್ತೇವೆ ಅದು. ಸೊ ಹಾಗೆ ಅದರಿಂದಾಗಿ ಈ ಇಡೀ ಜಗತ್ತಿನಲ್ಲಿ ಸ್ವಯಂ ದೇವರನ್ನುಳಿದು ಇನ್ನೇನನ್ನು ನಾವು ಮನಗಾಣುವುದಿಲ್ಲ. ಅಂದ್ರೆ ಭಗವಂತನೇ ಅಂದ್ರೆ ಅವರನ್ನೇ ಅವರು ಆ ರೀತಿ ವಿಸ್ತರಣೆಗೊಳ್ತಾರೆ. ಒಂದು ವಿಷ್ಣು ತತ್ವದಲ್ಲಿ ಅವರ ವಿಸ್ತರಣೆ ಆಗ್ತದೆ ಅಂತ ಹೇಳ್ಕೊಂಡು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ಅದು ಹೇಗೆ ಅಂತ ಹೇಳಿದ್ರೆ ಈಗ ದನದಿಂದ ಹಾಲು ಬರ್ತದೆ, ಹಾಲೇ ದನ ಅಂತ ನಾವು ಹೇಳಿಕ್ ಆಗೋದಿಲ್ಲ. ಹಾಗೆ ಆ ಹಾಲು ದನದಿಂದಲೇ ಬಂದ್ರು ಕೂಡ ಆ ದನ ಬೇರೆ, ಹಾಲು ಬೇರೆ, ಗೋವು ಬೇರೆ, ಗೋವಿನ ಹಾಲು ಬೇರೆ. ಆ ರೀತಿಯೇ ಈಗ ಒಂದು ಬಟ್ಟೆಯನ್ನ ನಾವು ನೋಡ್ತೇವೆ, ಆ ಬಟ್ಟೆಯಲ್ಲಿ ಕೂಡ ವಸ್ತ್ರದಲ್ಲಿ ದಾರಗಳು ಉದ್ದ ಅಗಲಗಳಲ್ಲಿ ಹೇಗೆ ಹೆಣೆದುಕೊಂಡಿವೆಯೋ ಹಾಗೆಯೇ ಭಗವಂತನು ಈ ಜಗತ್ತಿನಲ್ಲಿ ಪ್ರತಿಯೊಂದರಲ್ಲಿಯೂ ನೇರವಾಗಿ ಮತ್ತು ಪರೋಕ್ಷವಾಗಿ ವಾಸಿಸುತ್ತಾನೆ. ಅಂತವನಿಗೆ ಇದೆಲ್ಲವೂ ಬಹಳ ವಿಸ್ಮಯದ್ದೇನಲ್ಲ ಅಂತ ಹೇಳ್ಕೊಂಡು. ಅಲ್ಲಿ ಕಾರುಣೋದಕಶಾಯ ವಿಷ್ಣು ಅವರ ನಾಭಿ ಕಮಲದಿಂದ ಬ್ರಹ್ಮನ ಸೃಷ್ಟಿ ಆಗ್ತದೆ. ಕಾರುಣೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು ಮತ್ತೆ ಕ್ಷೀರೋದಕಶಾಯ ವಿಷ್ಣು. ಕಾರುಣೋದಕಶಾಯ ವಿಷ್ಣುವಿನ ರೋಮಕೂಪಗಳಿಂದ ಅನೇಕ ಬ್ರಹ್ಮಾಂಡಗಳು ಹೊರಗೆ ಬರುತ್ತವೆ. ಆ ಒಂದೊಂದು ಬ್ರಹ್ಮಾಂಡದೊಳಗೆ ಕೂಡ ಗರ್ಭೋದಕಶಾಯ ವಿಷ್ಣು ಪ್ರವೇಶ ಮಾಡ್ತಾರೆ. ಆ ಒಂದೊಂದು ಬ್ರಹ್ಮಾಂಡದೊಳಗೆ ಕೂಡ ಗರ್ಭೋದಕಶಾಯ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನ ಜನನ ಆಗ್ತದೆ. ಆನಂತರ ಬ್ರಹ್ಮ ವಿಸರ್ಗ ಸೃಷ್ಟಿಯನ್ನ ಮಾಡ್ತಾರೆ. ಭಗವಂತನಿಂದ ಹೃದಯದ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ವಿಸರ್ಗ ಸೃಷ್ಟಿಯನ್ನ ಮಾಡ್ತಾರೆ. ಆ ವಿಸರ್ಗ ಸೃಷ್ಟಿಯಲ್ಲಿ ಈ 14 ಲೋಕಗಳು, 84 ಲಕ್ಷ ಜೀವರಾಶಿಗಳು ಎಲ್ಲ ಆಗುವಂಥದ್ದು. ಸೊ ಅದರಲ್ಲಿ 84 ಲಕ್ಷ ಜೀವರಾಶಿ ಒಳಗೆ ಕೂಡ ಪ್ರತಿಯೊಂದರಲ್ಲೂ ಕ್ಷೀರೋದಕಶಾಯ ವಿಷ್ಣು ಪರಮಾತ್ಮನಾಗಿ ಪ್ರವೇಶ ಮಾಡ್ತಾರೆ. ಹಾಗೆ ಪ್ರತಿಯೊಂದರಲ್ಲೂ ಭಗವಂತ ಪ್ರವೇಶ ಮಾಡಿರ್ತಾರೆ ಅಂತ ಹೇಳ್ಕೊಂಡು, ನೇರವಾಗಿ ಅಥವಾ ಪರೋಕ್ಷವಾಗಿ ವಾಸಿಸಿರ್ತಾನೆ ಈ ಇಡೀ ಬ್ರಹ್ಮಾಂಡದೊಳಗೆ. ಹಾಗೆ ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಬಟ್ಟೆನ ನಾವು ನೋಡ್ತೇವೆ, ಅದರಲ್ಲಿ ಅಡ್ಡಕ್ಕೆ ಮತ್ತೆ ಉದ್ದಕ್ಕೆ ನೂಲುಗಳಿರ್ತವೆ, ಆದ್ರೆ ಆ ನೂಲನ್ನು ನಮ್ಗೆ ಕಾಣೋದಿಲ್ಲ. ಟೋಟಲ್ ಒಂದು ಬಟ್ಟೆ ಮಾತ್ರ ಕಾಣ್ತದೆ. ಹೇಗೆ ಆ ವಸ್ತ್ರದಲ್ಲಿ ದಾರಗಳು ಉದ್ದಾಗಲದಲ್ಲಿ ಹೆಣೆದುಕೊಂಡಿವೆ, ಹಾಗೆ ಭಗವಂತನು ಈ ಜಗತ್ತಿನಲ್ಲಿ ಪ್ರತಿಯೊಂದು ಅಣುರೇಣು ತೃಣಕಾಷ್ಟದೊಳಗೆ ಕೂಡ ಭಗವಂತ ಪ್ರವೇಶ ಮಾಡಿರ್ತಾನೆ, ನೇರವಾಗಿ ಹಾಗೂ ಪರೋಕ್ಷವಾಗಿ ವಾಸಿಸ್ತಾನೆ. ಅಂತವನಿಗೆ ಇದೆಲ್ಲವೂ ಬಹಳ ವಿಸ್ಮಯವೇನಲ್ಲ ಅಂತೇಳಿ, ವಿಸ್ಮಯದ್ದೇನಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಶ್ರೀಮದ್ ಭಾಗವತಮಲ್ಲಿ 10ನೇ ಸ್ಕಂದದ 15ನೇ ಅಧ್ಯಾಯದ 35ನೇ ಶ್ಲೋಕ ಕೂಡ ಅಲ್ಲಿ ಹೇಳ್ತದೆ. ಅದನ್ನು ಕೂಡ ನಾವು ರೆಫರ್ ಮಾಡ್ಬೋದು ಬೇಕಿದ್ರೆ ಅಂತ ಹೇಳ್ಕೊಂಡು. ಮುಂದೆ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, ಮಹಾಸಂಕರ್ಷಣನು ಈ ಜಗತ್ತಿನ ಘಟಕ ಮತ್ತು ನಿಮಿತ್ತ ಕಾರಣನಾದ್ದರಿಂದಲೇ ಆತ ಪ್ರತಿಯೊಂದರಲ್ಲೂ ಇದ್ದಾನೆ. ಆದ್ದರಿಂದ ಪ್ರಭು ಚೈತನ್ಯರು ಮಹಾಸಂಕರ್ಷಣನನ್ನು ತಮ್ಮ ಹಿರಿಯ ಸಹೋದರನೆಂಬುದಾಗಿ ಕರೆದರು. ಅಂದ್ರೆ ಆ ಸಂಕರ್ಷಣನಿಂದಲೇ ಮಹಾವಿಷ್ಣು, ಆ
ಆ ಮಹಾವಿಷ್ಣುವಿನ ಇಂದ ಇದು ಉಳಿದ ಅಂದ್ರೆ ಬ್ರಹ್ಮಾಂಡದ ಒಳಗೆ ಪ್ರವೇಶ, ಮತ್ತೆ ಎಲ್ಲ ಒಂದು ಜೀವರಾಶಿಗಳ ಒಳಗೆ ಪ್ರವೇಶ, ಆ ರೀತಿ. ಸೊ ಹಾಗಾಗಿ ತಮ್ಮ ಹಿರಿಯ ಸಹೋದರನೆಂಬುದಾಗಿ ಕರೀತಾರೆ. ಇಬ್ಬರು ಸೋದರರು ಜಗತ್ತಿನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಬಲರಾಮರೆಂದು ಪ್ರಸಿದ್ಧರಾದವರು. ಆದರೆ ಈ ಕ್ಷಣದಲ್ಲಿ ಅವರು ಚೈತನ್ಯ ಮತ್ತು ನಿತಾಯಿ ಆಗಿ ಬಂದಿದ್ದಾರೆ. ಆದ್ದರಿಂದ ಅಂತಿಮ ತೀರ್ಮಾನ ಏನು ಅಂತ ಹೇಳಿದ್ರೆ, ನಿತ್ಯಾನಂದ ಪ್ರಭುಗಳೇ ಮೂಲತಃ ಸಂಕರ್ಷಣ ಮತ್ತು ಬಲದೇವ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಪತಿ ಪತ್ನಿ ಇಬ್ಬರು, ಅಲ್ಲಿ ಜಗನ್ನಾಥ ಮಿಶ್ರ ಮತ್ತೆ ಶಚಿಮಾತಾ ಇಬ್ಬರು ವಿಶ್ವರೂಪನನ್ನು ತಮ್ಮ ಮಗನಾಗಿ ಪಡೆದು ಅವರು ಮನದಲ್ಲೇ ತುಂಬಾ ಸಂತೋಷದಿಂದಿದ್ರಂತೆ. ಅವರು ಸಂತೋಷದಿಂದ ಗೋವಿಂದನ ಪಾದಾರವಿಂದಗಳನ್ನ ವಿಶೇಷವಾಗಿ ಸೇವಿಸಲಾರಂಭಿಸಿದರು ಅಂತ ಹೇಳ್ಕೊಂಡು. ಭಾರತದಲ್ಲಿ ಸಾಮಾನ್ಯವಾಗಿ ಒಂದು ಹೇಳಿಕೆ ಇದೆ, ಸಂಕಟ ಬಂದಾಗ ವೆಂಕಟರಮಣ ಅಲ್ವಾ. ನಮ್ಗೆ ಏನೋ ಒಂದು ತುಂಬಾ ಒಳ್ಳೇದಾಯ್ತು ಅಂತ ಹೇಳಿದ್ರೆ ನಾವು ಭಗವಂತನನ್ನೇ ಮರ್ತು ಬಿಡ್ತೇವೆ. ಹಾಗೆ ಕಷ್ಟ ಬಂದಾಗ ನಾವು ಮತ್ತೆ ಭಗವಂತನ ಮೊರೆ ಹೋಗ್ತೇವೆ. ಆ ರೀತಿ ಸಂಕಟ ಬಂದಾಗ ಮಾತ್ರ ಭಗವಂತನ ನೆನಪು ಬರುವಂತದ್ದು ವೆಂಕಟರಮಣ ಅಂತ. ಯಾವ ವ್ಯಕ್ತಿ ಆಗಲಿ ಆತ ತುಂಬಾ ಸಂಕಷ್ಟಗಳಲ್ಲಿ ಸಿಲುಕಿದಾಗ ಮಾತ್ರ ಭಗವಂತನನ್ನ ಪೂಜಿಸ್ಲಿಕ್ಕೆ ತೊಡಗುತ್ತಾನೆ. ಆದ್ರೆ ವ್ಯಕ್ತಿಯು ವಿಪುಲವಾದ ಸಿರಿವಂತಿಕೆಯಲ್ಲಿದ್ದಾಗ ದೇವರನ್ನು ಮರೆತು ಬಿಡ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೂಡ ಒಂದು 7ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಕೂಡ ಈ ರೀತಿ ಭಗವಂತ ಹೇಳ್ತಾರೆ, ಅಲ್ಲಿ ಚತುರ್ವಿಧಂ ಭಜಂತೆ ಮಾಂ ಜನಾಹ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಹಿಂದೆ ಇದ್ದ ಸದ್ಗುಣಗಳ ಚಟುವಟಿಕೆಗಳ ಬೆಂಬಲವಿದ್ದರೆ 4 ವಿಧದವರು ಅಂದ್ರೆ ಸುಕೃತಿನಃ, ಯಾರು ಸ್ವಲ್ಪ ಪುಣ್ಯ ಸಂಪಾದನೆಯಲ್ಲಿ ಇರ್ತಾರೆ, ಪುಣ್ಯ ಕಾರ್ಯಗಳನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಾರೆ, ಆ ಒಂದು ಸದ್ಗುಣಗಳಲ್ಲಿ ಇದ್ಕೊಂಡು ಅವರ ಪುಣ್ಯ ಕಾರ್ಯ ಚಟುವಟಿಕೆಗಳ ಬೆಂಬಲ ಇದ್ದಿದ್ದರಿಂದ 4 ವಿಧದವರು ಯಾರು ಅವರು ಆರ್ಥೋ ಜಿಜ್ಞಾಸು, ಅರ್ಥಾರ್ಥಿ ಮತ್ತೆ ಜ್ಞಾನಿ. ಈ 4 ಅಂದ್ರೆ ಅತ್ಯಂತ ಕಷ್ಟದಲ್ಲಿರುವವರು, ಮತ್ತೆ ಯಾರು ಹಣದ ಅಗತ್ಯ ಬೇಕಾದವರು, ಮತ್ತು ಯಾರು ಜ್ಞಾನವನ್ನ ಬೇಕು ಅಂತ ಜ್ಞಾನವನ್ನ ಅರಸುತ್ತಾರೆಯೋ, ಮತ್ತು ಯಾರು ಜಿಜ್ಞಾಸು ಆಗಿರ್ತಾರೆ, ಏನು ಇದೆಲ್ಲ ಅಂತ ಕೇಳಿ ಒಂದು ಜಿಜ್ಞಾಸೆ ಇರುವವರು, ಈ ರೀತಿ ಅವರು ಮಾತ್ರ ಭಕ್ತಿ ಸೇವೆಗೆ ಆಸಕ್ತರಾಗ್ತಾರೆ ಅಂತ ಹೇಳ್ಕೊಂಡು. ಹಾಗೇನೆ ಆದ್ರೆ ಸಿರಿವಂತಿಕೆ ಇದ್ದಾಗ ಕೂಡ ಭಗವಂತನನ್ನ ಭಜಿಸುವಂತವರು ತುಂಬಾ ಅಂದ್ರೆ ಜಗನ್ನಾಥ ಮಿಶ್ರ ಮತ್ತು ಶಚಿಮಾತಾ ಇಬ್ಬರು ಗಂಡ ಹೆಂಡತಿ ತಮ್ಮ 8 ಹೆಣ್ಣು ಮಕ್ಕಳು ಹುಟ್ಟಿದೊಡನೆ ಸಾಯುತ್ತಿದ್ದರಿಂದ ತುಂಬಾ ನೊಂದಿದ್ದರು. ಈಗ ಅವರಿಗೆ ವಿಶ್ವರೂಪನೇ ಮಗನಾಗಿ ಜನಿಸಿದ್ದು ಖಂಡಿತವಾಗಿ ಅವರು ತುಂಬಾ ಸಂತೋಷಗೊಂಡರು. ಇದೇನಿದ್ರು ದೈವ ಕೃಪಾ ವಿಶೇಷದಿಂದ ಅವರಿಗೆ ಅಂತಹ ನೆಮ್ಮದಿ ಹಾಗೂ ವಿಪುಲ ಐಶ್ವರ್ಯದ ಸಿರಿ ಅನುಗ್ರಹವಾಯಿತೆಂದು ಎಣಿಸ್ತಾರಂತೆ. ಆದ್ದರಿಂದ ಸುಖದಲ್ಲಿ ದೇವರನ್ನು ಮರೆಯುವುದರ ಬದಲಾಗಿ ಗೋವಿಂದನ ಚರಣ ಕಮಲಗಳಲ್ಲಿ ತಮ್ಮ ಭಕ್ತಿ ಸೇವೆ ಸಲ್ಲಿಸುವುದರಲ್ಲಿ ಹೆಚ್ಚು ಹೆಚ್ಚು ಆಸಕ್ತರಾದರು ಅಂತ ಹೇಳ್ಕೊಂಡು. ಒಬ್ಬ ಸಾಮಾನ್ಯ ವ್ಯಕ್ತಿ ಸಿರಿ ವೈಭವಯುತನಾದರೆ ಆತ ದೇವರನ್ನ ಮರ್ತು ಬಿಡ್ತಾನೆ. ಆದರೆ ದೈವ ಕೃಪಾ ವಿಶೇಷದಿಂದ ಒಬ್ಬ ಭಕ್ತನು ಅದೆಷ್ಟು ಹೆಚ್ಚು ಶ್ರೀಮಂತನಾಗುವನೋ ಅಷ್ಟಷ್ಟು ಆತ ಸೇವೆಯೆಡೆಗೆ ಅಂಟಿಕೊಳ್ಳುತ್ತಾನೆ. ಅಂದ್ರೆ ಅದು ಕೂಡ ಭಗವಂತನ ಒಂದು ಕೃಪೆ ಇದ್ರೆ ಮಾತ್ರ, ಒಂದು ದೈವ ಕೃಪಾ ವಿಶೇಷದಿಂದ ಅಷ್ಟೇ ಸಿರಿವಂತಿಕೆ ಬಂದಾಗ ಕೂಡ ಭಗವಂತನ ಸ್ಮರಣೆ ಸದಾ ಮಾಡ್ತಿರ್ತಾರೆ ಅಂತ ಹೇಳ್ಕೊಂಡು. ಮುಂದೆ ಹೇಳ್ತಾರೆ, 1406 ಕ್ರಿಸ್ತಶಕ 1485 ಜನವರಿಯಲ್ಲಿ ಭಗವಾನ್ ಕೃಷ್ಣನು ಜಗನ್ನಾಥ ಮಿಶ್ರ ಶಚಿಮಾತೆ ಇಬ್ಬರ ಶರೀರಗಳಲ್ಲೂ ಪ್ರವೇಶ ಮಾಡ್ತಾರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು 1407ನೇ ವರ್ಷ ಅಂತ ಹೇಳಿದ್ರೆ ಕ್ರಿಸ್ತಶಕ 1486 ಫಾಲ್ಗುಣದಲ್ಲಿ ಜನಿಸ್ತಾರೆ. ಆದರೆ ಇಲ್ಲಿ ನಾವು ಮನಗಾಣುವುದು ಏನಂತ ಹೇಳಿದ್ರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು 1406 ಮಾಘ ಮಾಸದಲ್ಲೇ ಅವರ ತಂದೆ ತಾಯಿಯ ಶರೀರದಲ್ಲಿ ಪ್ರವೇಶಿಸಿದ್ದರು. ಆದ್ದರಿಂದ ಪ್ರಭುಗಳು ಜನಿಸಲು 13 ತಿಂಗಳು ಮೊದಲೇ ಅವರ ತಂದೆ ತಾಯಿಯ ಶರೀರದಲ್ಲಿ ಪ್ರವೇಶಿಸಿಯಾಗಿತ್ತು ಅಂತೇಳಿ. ಸಾಧಾರಣವಾಗಿ ಒಂದು ಸಾಮಾನ್ಯ ಶಿಶು ತನ್ನ ತಾಯಿಯ ಗರ್ಭದಲ್ಲಿ 10 ಚಾಂದ್ರಮಾನ ತಿಂಗಳ ಕಾಲ ಇರುತ್ತದೆ. ಅಂದ್ರೆ 9 ತಿಂಗಳು 10 ದಿವಸ ಆ ರೀತಿ ಎಲ್ಲ ಒಂದು ನಾರ್ಮಲಿ ಒಂದು ಜನನ ಆಗ್ಬೇಕಿದ್ರೆ ಆ ಒಂದು ಅಷ್ಟು ಡ್ಯೂರೇಷನ್ ಅಂತ ಇರ್ತದೆ ಒಂದು ಗರ್ಭಧಾರಣೆ ಆಗಿ.
ಸೊ ಹಾಗೆ, ಆದ್ರೆ ಇಲ್ಲಿ ನಾವು ಕಾಣುವ ವಿಶೇಷ ಏನಂತ ಹೇಳಿದ್ರೆ, ಪ್ರಭು ಶ್ರೀ ಚೈತನ್ಯರು ತನ್ನ ಅಮ್ಮನ ಗರ್ಭದಲ್ಲಿ 13 ಪೂರ್ಣ ಮಾಸ ಪರ್ಯಂತ ಇದ್ದರು ಅಂತೇಳಿ. ಮುಂದೆ ಹೇಳ್ತಾರೆ, ಜಗನ್ನಾಥ ಮಿಶ್ರರು ಶಚಿದೇವಿ ಮಾತೆಗೆ ತಿಳಿಸ್ತಾರೆ, ನಾನು ವಿಸ್ಮಯಗಳನ್ನು ಕಾಣ್ತಿದ್ದೇನೆ, ನಿನ್ನ ಶರೀರವು ಪ್ರಕಾಶಮಾನವಾಗಿದೆ ಹಾಗೂ ನನ್ನ ಮನೆಯಲ್ಲಿ ಅದೃಷ್ಟ ದೇವತೆ ಲಕ್ಷ್ಮೀ ದೇವಿಯು ನೆಲೆಸಿರುವಳು ಎಂದು ತೋರುತ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಭಗವಂತ ಅವರ ಗರ್ಭದಲ್ಲಿ ಪ್ರವೇಶ ಮಾಡಿದ ಲಕ್ಷಣ, ಆ ದಿವ್ಯ ಲಕ್ಷಣಗಳು ಅವರಿಗೆ ಕಾಣ್ತದೆ. ಯಾವೆಡೆಯೇ ಆಗಲಿ ಹಾಗೂ ಎಲ್ಲೆಡೆಯೂ ಎಲ್ಲರೂ ನನಗೆ ಗೌರವ ಬೀಯುತ್ತಿದ್ದಾರೆ, ನಾನು ಏನೂ ಕೇಳದೆಯೇ ಸ್ವಯಂ ಅವರಾಗಿಯೇ ಧನ ವಸ್ತ್ರ ಭತ್ತ ನೀಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರಂತೆ. ಒಬ್ಬ ಬ್ರಾಹ್ಮಣ ಯಾರ ಸೇವಕನು ಆಗ್ಬೇಕಾಗಿಲ್ಲ. ಒಂದು ಶುದ್ಧ ವೈಷ್ಣವ ಆದ್ರೆ ಅವ್ರು ಯಾರ ಸೇವಕನು ಆಗ್ಬೇಕಾಗಿಲ್ಲ. ಯಾಕೆಂದ್ರೆ ಆಲ್ರೆಡಿ ಅವನು ಭಗವಂತನ ಸೇವಕ ಆಗಿರ್ತಾನೆ. ಬೇರೆಯವರನ್ನು ಸೇವಿಸುವುದು ಶೂದ್ರರಿಗೆ ಸಂಬಂಧಿಸಿದ್ದು, ಬ್ರಾಹ್ಮಣನು ಸದಾ ಸ್ವತಂತ್ರನೇ. ಏಕೆಂದರೆ ಅವನೊಬ್ಬ ಅಧ್ಯಾಪಕ, ಆಧ್ಯಾತ್ಮಿಕ ಗುರು ಮತ್ತು ದುಃಖಕ್ಕೆ ಸಲಹೆಗಾರ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ವೇದ ಪಠಣ ಮಾಡಿರ್ತಾರೆ, ಅವರು ವೇದಾಧ್ಯಯನ ಮಾಡುವುದರಿಂದ ದುಃಖಕ್ಕೆ ಸಲಹೆಗಾರ ಅಂದ್ರೆ ಒಂದು ಕೌನ್ಸಿಲಿಂಗ್ ಕೊಡುವ ಹಾಗೆ ಅಂತ ಹೇಳಿದ್ರೆ, ನಮ್ಮ ಈ ಭೌತಿಕದ ಒಂದು ದುಃಖ ಏನಿದೆ ಅದಕ್ಕೆ ಸಲಹೆಗಾರರಾಗಿರ್ತಾರೆ ಆಧ್ಯಾತ್ಮಿಕವಾದಿ ಗುರುಗಳು ಅಲ್ವಾ. ಏನು ನಮ್ಮ ನಿಜವಾದ ದುಃಖ ಅಂತ ಹೇಳುವಂತದ್ದು ಇದೇನು ಮನೆ ತಗೊಂಡಿಲ್ಲ, ಅದು ಏನಿಲ್ಲ, ನಾನು ಬಡತನ ಅಲ್ಲ. ನಮ್ಮ ದುಃಖಕ್ಕೆ ಕಾರಣ, ಮೂಲ ನಮ್ಮ ದುಃಖ ಇರುವಂತದ್ದು ಈ ಜನ್ಮ ಮೃತ್ಯು ಚಕ್ರದಿಂದ ಒಳಗಾಗಿರುವಂತಹ ಜನ್ಮ ಮೃತ್ಯು ಚಕ್ರಕ್ಕೆ ನಾವು ಸಿಕ್ಕಾಕೊಂಡಿರುವಂತದ್ದೇ ನಮ್ಮ ಮೂಲ ದುಃಖ, ನಮ್ಮ ನಿಜವಾದ ದುಃಖ ಅಂತ ಹೇಳಿದ್ರೆ. ಅದಕ್ಕೆ ಅಂತ ಒಂದು ಇದಕ್ಕೆ ಆಧ್ಯಾತ್ಮಿಕ ಗುರುಗಳಾದವರು ಮಾತ್ರ ಸಲಹೆಯನ್ನ ಕೊಡ್ಲಿಕ್ಕೆ ಸಾಧ್ಯ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಮಾಜದ ಇತರರು ಆ ಬ್ರಾಹ್ಮಣನಿಗೆ ಬದುಕಿನ ಅಗತ್ಯಗಳನ್ನ ನೀಡುತ್ತಾರೆ ಅಂತ ಹೇಳಿದ್ರೆ, ಈ ರೀತಿಯ ಸಲಹೆಗಳನ್ನ ನೀಡಿದಾಗ ಆ ಬ್ರಾಹ್ಮಣನಿಗೆ ಕೂಡ ಬೇಕಾದ ಒಂದು ಅಗತ್ಯ ಇರುವಂತಹ ವಸ್ತುಗಳನ್ನ ಅವರು ನೀಡ್ತಾರೆ. ಭಗವದ್ಗೀತೆಯಲ್ಲಿ ಭಗವಂತನು ಹೇಳುವಂತೆ, ಅವನು ಸಮಾಜವನ್ನು 4 ವಿಭಾಗಗಳಾಗಿ ವಿಭಾಗಿಸಿದ್ದಾನೆ ಅಲ್ವಾ. ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಅಲ್ಲಿ ಭಗವಂತ ಹೇಳ್ತಾರೆ. ಸೊ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರೆಂಬುದಾಗಿ ಇದೊಂದು ವೈಜ್ಞಾನಿಕ ವಿಭಾಗ. ಇದಿಲ್ಲದೆ ಮಾನವ ಸಮಾಜವು ಸರಾಗವಾಗಿ ಮುನ್ನಡೆಯಲು ಆಗುವುದಿಲ್ಲ ಅಂತ ಹೇಳಿದ್ರೆ, ಹುಟ್ಟಿನಲ್ಲಿ ಬ್ರಾಹ್ಮಣ ಅಲ್ಲ, ಅಂದ್ರೆ ಯಾರು ಇನ್ನೊಬ್ಬರಿಂದ ಸಂಬಳವನ್ನ ತಗೊಳ್ತಾರೆ ಅವರೆಲ್ಲರೂ ಶೂದ್ರರಂತ ಹೇಳ್ತಾರೆ. ಈ ಒಂದು ಕಲಿಯುಗದಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಪಂಚಮ ಶೂದ್ರರಂತಾನೆ ಹೇಳ್ತಾರೆ ಅಂತ ಹೇಳಿದ್ರೆ, ವೃತ್ತಿಯಲ್ಲಿ ಅವರು ಹುಟ್ಟಿನಲ್ಲಿ ಬ್ರಾಹ್ಮಣ ಆಗಿರ್ಬೋದು, ಅದೇ ವೃತ್ತಿಯಲ್ಲಿ ಅವರು ಶೂದ್ರ ವೃತ್ತಿಯನ್ನ ಮಾಡ್ತಾ ಇರ್ತಾರೆ. ಸೊ ಒಂದು ಸಮಾಜ ಸುವ್ಯವಸ್ಥಿತವಾಗಿ ಮುನ್ನಡೆಬೇಕಂತ ಹೇಳಿದ್ರೆ ಈ 4 ವರ್ಣಗಳವರು ಕೂಡ ತುಂಬಾ ಅಗತ್ಯ ಅಂತ ಹೇಳ್ಕೊಂಡು, ಇದಿಲ್ಲದೆ ಮಾನವ ಸಮಾಜವು ಸರಾಗವಾಗಿ ಮುನ್ನಡೆಯಲು ಆಗುವುದಿಲ್ಲ. ಒಬ್ಬ ಬ್ರಾಹ್ಮಣನು ಸಮಾಜದ ಎಲ್ಲರಿಗೂ ಉತ್ತಮ ಬುದ್ಧಿವಾದವನ್ನ ನೀಡಬೇಕು. ಅವನು ಯಾವುದು ಒಳಿತು, ಯಾವುದು ಕೆಡುಕು, ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಎಲ್ಲ ಜ್ಞಾನವನ್ನ ವೇದಗಳಿಂದ ಪೌರುಷೇಯ ಧರ್ಮ ಗ್ರಂಥಗಳಿಂದ ಅರಿತಿರ್ತಾನೆ. ಸೊ ಹಾಗಾಗಿ ಅವನು ಉಳಿದ ಜನರಿಗೆ ಎಲ್ಲರಿಗೆ ಕೂಡ ಸಮಾಜಕ್ಕೆ ಒಂದು ಉತ್ತಮ ಬುದ್ಧಿವಾದವನ್ನ ಅವನು ನೀಡಬೇಕು ಅಂತ ಹೇಳ್ಕೊಂಡು, ಆಮೇಲೆ ಕ್ಷತ್ರಿಯನಾದವನು ಆಡಳಿತವನ್ನ ನಿರ್ವಹಿಸಬೇಕು, ಸಮಾಜದಲ್ಲಿ ಕಾನೂನು ಶಿಸ್ತು ಪರಿಪಾಲನೆಯ ಬಗ್ಗೆ ನೋಡಿಕೊಳ್ಳಬೇಕು. ಮತ್ತೆ ವೈಶ್ಯರು ಸಮಾಜದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಲು ವ್ಯವಹಾರ ವಾಣಿಜ್ಯ ಉತ್ಪನ್ನಗಳನ್ನು ನೀಡಬೇಕು. ಅಂದ್ರೆ ನಿಜವಾಗಿ ಅಗತ್ಯ ಏನಿದೆ, ಅವಶ್ಯಕತೆ ಏನಿದೆ, ಬದುಕಲಿಕ್ಕೆ ಒಂದು ಸಾತ್ವಿಕ ಬದುಕನ್ನ ಬದುಕಬೇಕಾದ್ರೆ ಏನೆಲ್ಲ ಅವಶ್ಯಕತೆಗಳಿದೆ ಅದನ್ನ ಪೂರೈಸಲಿಕ್ಕೆ ಅವರು ವ್ಯಾಪಾರ ವ್ಯವಹಾರ ಮಾಡಬೇಕು, ವಾಣಿಜ್ಯ ಉತ್ಪನ್ನಗಳನ್ನ ಅವನು ನೀಡಬೇಕು ಸಮಾಜಕ್ಕೆ ಅಂತೇಳಿ. ಹಾಗೆಯೇ ಶೂದ್ರರು ಸಮಾಜದ ಉನ್ನತ ವರ್ಗದವರಿಗೆ, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಅವರಿಗೆ ಸೇವೆಯನ್ನ ಸಲ್ಲಿಸಬೇಕು ಅಂತ ಹೇಳ್ಕೊಂಡು ಮುಂದೆ ಹೇಳ್ತಾರೆ, ಜಗನ್ನಾಥ ಮಿಶ್ರರು ಬ್ರಾಹ್ಮಣರಾಗಿದ್ರು, ಆದ್ದರಿಂದ ಅವರು ಮಿಶ್ರರಿಗೆ ಕುಟುಂಬ ನಿರ್ವಹಣೆಗೆ ಆದ್ದರಿಂದ ಜನರು ಮಿಶ್ರರಿಗೆ ಅಂದ್ರೆ ಜಗನ್ನಾಥ ಮಿಶ್ರರಿಗೆ ಕುಟುಂಬ ನಿರ್ವಹಣೆಗೆ ಅಗತ್ಯವೆನಿಸಿದ ಎಲ್ಲವನ್ನು ನೀಡ್ತಾ ಇದ್ದರು ಅಂತೇಳಿ. ಅವರು ಉನ್ನತ ಒಂದು ಸಮಾಜಕ್ಕೆ ಒಳ್ಳೆಯ ಸಲಹೆಗಳನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಕೂಡ ಅವರ ಕುಟುಂಬ ನಿರ್ವಹಣೆಗೆ ಏನು ಅಗತ್ಯ ಇದೆ ಅದನ್ನೆಲ್ಲ ಜನರು ನೀಡ್ತಾ ಇದ್ರು, ಹಣ, ಬಟ್ಟೆ, ಧಾನ್ಯ ಇತ್ಯಾದಿ. ಚೈತನ್ಯ ಮಹಾಪ್ರಭುಗಳು ಇನ್ನೂ ಶಚಿಮಾತೆಯ ಗರ್ಭದಲ್ಲಿ ಇರುವಾಗಲೇ ಜಗನ್ನಾಥ ಮಿಶ್ರರಿಗೆ ಅವರೇನು ಕೇಳದೆಯೇ ಜೀವನಕ್ಕೆ ಅಗತ್ಯವಾದುವುಗಳೆಲ್ಲವೂ ಮನೆಗೆ ಬರ್ತಾ ಇತ್ತಂತೆ. ಏಕೆಂದರೆ ಪ್ರಭುಗಳು ಅವರ ಕುಟುಂಬದಲ್ಲಿ ಅವತರಿಸುವ ಕಾರಣ ಒಬ್ಬ ಬ್ರಾಹ್ಮಣನೆಂದು ಗೌರವಿಸುತ್ತಾ ಪ್ರತಿಯೊಬ್ಬರೂ ನೀಡುತ್ತಿದ್ದರು. ಬೇರೆ ಮಾತಲ್ಲಿ ಹೇಳುವುದಾದರೆ, ಒಬ್ಬ ಬ್ರಾಹ್ಮಣನಾಗಲಿ ವೈಷ್ಣವನಾಗಲಿ ತಾನು ದೇವರ ನಿತ್ಯ ಸೇವಕನೆಂದು ನಡೆದುಕೊಳ್ಳುವುದಾದರೆ
ಹಾಗೂ ದೈವದ ಆಜ್ಞೆಯನ್ನು ಪಾಲಿಸಿದರೆ ಆತನ ಕುಟುಂಬದ ಅವಶ್ಯಕತೆಗಳಾಗಲಿ ಅಥವಾ ವೈಯಕ್ತಿಕ ನಿರ್ವಹಣೆಗಾಗಲಿ ಯಾವುದೇ ಕೊರತೆಯೋ ಪ್ರಶ್ನೆಯೇ ಇರದು ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಭಗವಂತನೇ ಹೇಳ್ತಾರೆ, ನಾನು ನಿಮ್ಮ ಅನನ್ಯವಾಗಿ ನನ್ನ ಚಿಂತನೆ ನಡೆಸಿದ್ರೆ ನಿಮ್ಮ ಯೋಗಕ್ಷೇಮವನ್ನ ನಾನ್ ನೋಡ್ಕೊಳ್ತೇನೆ, ಇದ್ದಿದ್ದನ್ನ ಕಾಪಾಡ್ತೇನೆ, ಇರದಿದ್ದನ್ನ ನಿಮ್ಗೆ ಕೊಡ್ತೇನೆ, ಹಾಗೆ ನಿಮ್ಮ ಯೋಗಕ್ಷೇಮವನ್ನ ನೋಡಿಕೊಳ್ತೇನೆ ಅಂತ ಹೇಳ್ತಾರೆ. ಅಂತ ವೈಷ್ಣವ ನಿತ್ಯ ತಾನು ದೇವರ ನಿತ್ಯ ಸೇವಕ ಅಂತ ಯಾರು ನಡ್ಕೊಳ್ತಾರೆ, ಅಂತವರು ಭಗವಂತನ ಆಜ್ಞೆಯನ್ನ ಯಾರು ಪಾಲಿಸ್ತಾರೆ, ಅವರಿಗೆ ಎಲ್ಲ ಅವಶ್ಯಕತೆಗಳು ವೈಯಕ್ತಿಕ ನಿರ್ವಹಣೆಗೆ ಯಾವುದೇ ಕೊರತೆ ಅಂತ ಹೇಳುವಂತದ್ದು ಬರೋದಿಲ್ಲ ಅಂತ ಹೇಳಿ ಮುಂದೆ ಹೇಳ್ತಾರೆ. ಶಚಿಮಾತೆಯು ತನ್ನ ಪತಿಗೆ ತಿಳಿಸ್ತಾರೆ. ಅಂದ್ರೆ ಇಲ್ಲಿವರೆಗೆ ಜಗನ್ನಾಥ ಮಿಶ್ರ ಪತ್ನಿ ಹತ್ರ ಹೇಳಿದ್ರೆ, ಈಗ ಶಚಿಮಾತೆ ಹೇಳ್ತಾರೆ ಅಂತೆ, ಬಾಹ್ಯಾಕಾಶದಲ್ಲಿ ಸುತ್ತಿಸಿರುವಂತೆ ಕಾಣುತ್ತಿರುವ ಅದ್ಭುತ ಪ್ರಕಾಶಮಾನವಾದ ಜನರನ್ನ ನಾನು ಕಾಣ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಅವರಿಗೆ ಆ ರೀತಿ ಒಂದು ಕಾಣ್ತಾ ಇದೆ. ಧರೆಯಲ್ಲಿರುವ ಪ್ರತಿಯೊಬ್ಬರಿಂದಲೂ ಜಗನ್ನಾಥ ಮಿಶ್ರರು ಗೌರವಿತರಾದರು ಹಾಗೂ ಅವರ ಬದುಕಿನ ನಿರ್ವಹಣೆಗೆ ಅಗತ್ಯವಾದ ಎಲ್ಲವುಗಳನ್ನು ಆಯಾಚಿತವಾಗಿ ಪಡೆದರು. ಅದೇ ರೀತಿಯಲ್ಲಿ ಶಚಿಮಾತೆಯು ಆಕೆಯ ಗರ್ಭದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಇದ್ದ ಪ್ರಯುಕ್ತ ಬಾಹ್ಯಾಕಾಶದಲ್ಲಿ ಅನೇಕ ದೇವತೆಗಳು ಸ್ತುತಿಸುತ್ತಿರುವುದನ್ನು ಕೂಡ ಕಾಣ್ತಾರಂತೆ. ಅಂದ್ರೆ ಆ ಒಂದು ದೈವಿಕ ಒಂದು ಏನು ವಾತಾವರಣ ಅವರಿಗೆ ಕಾಣ್ತಾ ಇದೆ. ಆಮೇಲೆ ಮುಂದೆ ಆನಂತರ ಜಗನ್ನಾಥ ಮಿಶ್ರರು ಪತ್ನಿಗೆ ಹೇಳ್ತಾರೆ, ಕನಸಿನಲ್ಲಿ ಭಗವಂತನು ಪ್ರಕಾಶಿಸುವ ಧಾಮವು ನನ್ನ ಹೃದಯವನ್ನು ಪ್ರವೇಶಿಸಿದ್ದನ್ನು ನಾನು ಕಂಡೆನು ಅಂತೇಳಿ. ಅಲ್ಲಿ ವಸುದೇವ ದೇವಕಿಯರ ಅಲ್ಲಿ ಪ್ರವೇಶ ಮಾಡುವಾಗ ಕೂಡ ಮೊದಲಿಗೆ ವಸುದೇವನ ಹೃದಯಕ್ಕೆ ಪ್ರವೇಶಿಸಿ ಆನಂತರ ದೇವಕಿಯ ಹೃದಯ ಮೂಲಕ ಗರ್ಭಕ್ಕೆ ಪ್ರವೇಶಿಸ್ತಾರೆ ಅಂತ ಹೇಳ್ಕೊಂಡು, ಆ ರೀತಿ ಇಲ್ಲಿ ಕೂಡ ಜಗನ್ನಾಥ ಮಿಶ್ರರಿಗೆ ಭಗವಂತ ಪ್ರಕಾಶಿಸುವ ಧಾಮವು ಕನಸಲ್ಲಿ ಬರ್ತದಂತೆ. ಭಗವಂತನ ಪ್ರಕಾಶಿಸುವ ಧಾಮ ನನ್ನ ಹೃದಯವನ್ನು ಪ್ರವೇಶಿಸುವುದನ್ನು ನಾನು ಕಂಡೆ ಕನಸಲ್ಲಿ ಅಂತೇಳಿ ಹೇಳ್ತಾರಂತೆ. ನನ್ನ ಹೃದಯದಿಂದ ನಿನ್ನ ಹೃದಯದೊಳಗೆ ಆ ಪ್ರಕಾಶವು ಪ್ರವೇಶಿಸಿತು, ಆದ್ದರಿಂದ ಕ್ಷಿಪ್ರದಲ್ಲಿಯೇ ಮಹಾಪುರುಷನೊಬ್ಬನು ಜನಿಸುವನೆಂದು ನಾನು ತಿಳಿಯುವೆನು ಅಂತೇಳಿ ಪತ್ನಿ ಹತ್ರ ಹೇಳ್ತಾರೆ. ಪರಸ್ಪರ ಈ ತೆರನಾದ ಸಂಭಾಷಣೆ ಆದ ನಂತರ ಆ ಗಂಡ ಹೆಂಡತಿ ಇಬ್ಬರು ತುಂಬಾ ಹರ್ಷಭರಿತರಾಗ್ತಾರೆ ಹಾಗೂ ಅವರಿಬ್ಬರು ಮನೆಯಲ್ಲಿದ್ದ ಶಾಲಗ್ರಾಮ ಶಿಲೆಗೆ ಸೇವೆಗೈತಾರಂತೆ. ಅಂದ್ರೆ ಖುಷಿಯಿಂದ ನಮ್ಗೆ ಭಗವಂತ ಏನೋ ಒಂದು ಮಹಾಪುರುಷ ಇಲ್ಲಿ ನಮ್ಮ ಮನೆಯಲ್ಲಿ ಅವತರಿಸ್ಲಿಕ್ಕಿದ್ದಾನೆ ಅಂತ ಅವ್ರಿಗೆ ಒಂದು ಸಣ್ಣ ಸೂಚನೆಗಳು ಸಿಗ್ತಾ ಇದ್ದ ಹಾಗೆ ಜಾಸ್ತಿ ಭಕ್ತಿ ಅವರಿಗೆ ಬರ್ತದೆ. ವಿಶೇಷತಃ ಪ್ರತಿಯೊಬ್ಬ ಬ್ರಾಹ್ಮಣನ ಮನೆಯಲ್ಲಿ ಕೂಡ ಅಂದ್ರೆ ಒಂದು ಶಾಲಗ್ರಾಮ ಆ ಕುಟುಂಬದವರು ನಿತ್ಯ ಪೂಜೆಗೈಲಿಕ್ಕೆ ಒಂದು ಶಾಲಗ್ರಾಮ ಶಿಲೆ ಇದ್ದೇ ಇರಬೇಕು. ಅಲ್ಲಿ ಆ ಶಾಲಗ್ರಾಮ ಅಂತ ಹೇಳುವಂತದ್ದು ಸಾಕ್ಷಾತ್ ವಿಷ್ಣುವಿನ ಒಂದು ಸ್ವರೂಪ ಆಗಿರ್ತದೆ. ಈ ಪದ್ಧತಿಯನ್ನ ಇನ್ನೂ ಈಗಲೂ ಉಳಿದು ಬಂದಿದೆ. ಇನ್ನು ಹೆಚ್ಚಿನ ಒಂದು ವೈಷ್ಣವರ ಮನೆಯಲ್ಲಿ ಶಾಲಗ್ರಾಮ ಪೂಜೆ ಅಂತ ಹೇಳುವಂತದ್ದು ನಡೀತದೆ. ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದವರು ಶಾಲಗ್ರಾಮ ಶಿಲೆಯನ್ನು ಪೂಜಿಸಲೇಬೇಕು. ಆದ್ರೆ ದುರದೃಷ್ಟವಶಾತ್ ಕಲಿಯುಗ ಮುನ್ನಡೆದಿರುವಂತೆ ಬ್ರಾಹ್ಮಣರೆಂದು ಕರೆಸಿಕೊಳ್ಳುವವರು ತಾವು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದೇವೆಂಬ ಜಂಬ ಬಹಳವಿದ್ರೂ ಶಾಲಗ್ರಾಮವನ್ನ ಪೂಜಿಸುವುದಿಲ್ಲ. ಅಂದ್ರೆ ಕೇವಲ ಬ್ರಾಹ್ಮಣ ಜಾತಿಯಲ್ಲಿ ಅವರು ಹುಟ್ಟಿರೋದಷ್ಟೇ, ಆದ್ರೆ ಯಾವುದೇ ಒಂದು ಬ್ರಾಹ್ಮಣರ ಒಂದು ಲಕ್ಷಣಗಳು ಅವರಲ್ಲಿ ಕಾಣುವುದಿಲ್ಲ. ಹಾಗೇನೆ ಶಾಲಗ್ರಾಮವನ್ನ ಕೂಡ ಅವರು ಪೂಜಿಸುವುದಿಲ್ಲ. ಆದರೆ ವಾಸ್ತವವಾಗಿ ಎಲ್ಲಾ ಸಂದರ್ಭಗಳಲ್ಲಿಯೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಾತನು ಶಾಲಗ್ರಾಮ ಶಿಲೆಯನ್ನು ಪೂಜಿಸಲೇಬೇಕೆಂಬ ಪದ್ಧತಿಯು ಅತಿ ಪುರಾತನ ಕಾಲದಿಂದ ಬೆಳೆದು ಬಂದಿದೆ ಅಂತ ಹೇಳಿದ್ರೆ, ಶಾಲಗ್ರಾಮ ಇಲ್ಲದೆ ತೀರ್ಥ ಆಗೋದಿಲ್ಲ ಅಂತ ಹೇಳ್ತೇವೆ ನಾವು. ಸೊ ಹಾಗೆ ಅದು ಪುರಾತನ ಕಾಲದಿಂದ ಬೆಳೆದು ಬಂದಿರುವಂತದ್ದು. ಆದ್ರೆ ಅದಕ್ಕೆ ಕೂಡ ಸ್ವಲ್ಪ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನ ಆಚರಿಸಬೇಕಾಗ್ತದೆ. ಸೊ ಅದನ್ನ ಮಾಡ್ಲಿಕ್ಕೆ ಕೆಲವರಿಗೆ ಈಗಿನ ಒಂದು ಕಲಿಯುಗದ ಜನರಿಗೆ ಸ್ವಲ್ಪ ಉದಾಸೀನ ಅಲಕ್ಷ್ಯ ಎಲ್ಲ ಇರುವುದ್ರಿಂದ ಬಿಡ್ತಾ ಬರ್ತಾ ಇದ್ದಾರೆ, ಆ ಒಂದು ಕ್ರಮವನ್ನ ಬಿಡ್ತಾ ಬರ್ತಾ ಇದ್ದಾರೆ ಶಾಲಗ್ರಾಮ ಪೂಜೆ ಅಂತ ಹೇಳುವಂತದ್ದು. ಸೊ ನಮ್ಮ ಕೃಷ್ಣ ಪ್ರಜ್ಞಾ ಸಂಘದಲ್ಲಿ ಕೆಲವು ಭಕ್ತ ಸದಸ್ಯರು ಶಾಲಗ್ರಾಮ ಶಿಲಾ ಪೂಜೆಯನ್ನು ಅನುಷ್ಠಾನಿಸಲು ತುಂಬಾ ಕಾತರರಾಗಿದ್ದಾರೆ. ಆದರೆ ನಾವೇ ಅದನ್ನು ಬಳಕೆಗೆ ತರುವುದನ್ನು ಉದ್ದೇಶಪೂರ್ವಕವಾಗಿಯೇ ತಡೆ ಹಿಡಿದಿದ್ದೇವೆ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಸದಸ್ಯರು ಮೂಲತಃ ಬ್ರಾಹ್ಮಣ ಜಾತಿಯವರಲ್ಲ. ಕೆಲವು ಕಾಲಾನಂತರ ಅವರು ವಸ್ತುತಃ ಬ್ರಾಹ್ಮಣೀಯ ನಡವಳಿಯ ಪಥದಲ್ಲಿ ಕಟ್ಟುನಿಟ್ಟಾಗಿ ಇರುವವರೆಂಬುದು ಮನವರಿಕೆಯಾದಾಗ ಶಾಲಗ್ರಾಮ ಶಿಲೆಯ ಪೂಜೆಯನ್ನು ಬಳಕೆಗೆ ತರಲಾಗುತ್ತದೆ. ಅಂದ್ರೆ ಸ್ಟಾರ್ಟಿಂಗ್ ಇಂದನೇ ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ ಅಂತ ಹೇಳಿದ ಕೂಡಲೇ ನಾವು ಶಾಲಗ್ರಾಮ ಪೂಜೆ ಮಾಡ್ಲಿಕ್ಕೆ ನಮ್ಗೆ ಅರ್ಹತೆ ಬರುವುದಿಲ್ಲ. ಅಲ್ಲಿ ಅಷ್ಟು ಕಟ್ಟುನಿಟ್ಟಿನ ಅವರು ಸಾಧನ ಭಕ್ತಿ ಮಾಡಿ ಕರೆಕ್ಟ್ ಆಗಿ ಎಲ್ಲವನ್ನ ಪಾಲನೆ ಮಾಡ್ತಾ ಇದ್ದಾರೆ.
ಅಂತ ಹೇಳಿ ಬಂದಾಗ ಮಾತ್ರ ಬ್ರಾಹ್ಮಣ ದೀಕ್ಷೆ ತಗೊಂಡ ಆಮೇಲೆ ಮಾತ್ರ ಅವರಿಗೆ ಈ ಒಂದು ಶಾಲಗ್ರಾಮ ಶಿಲೆಯ ಪೂಜೆಯನ್ನ ಬಳಕೆಗೆ ಬಳಸ್ಕೊಳ್ಬಹುದು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಯುಗದಲ್ಲಿ ಶಾಲಗ್ರಾಮ ಶಿಲೆಯ ಪೂಜೆಯು ಭಗವಂತನ ಪವಿತ್ರ ನಾಮವನ್ನು ಪಠಿಸುವಷ್ಟು ಮುಖ್ಯವಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಈ ಒಂದು ಕಲಿಯುಗಕ್ಕೆ ಬೇಕಾಗಿಲ್ಲ. ಈ ಯುಗಕ್ಕೆ ಶಾಲಗ್ರಾಮ ಪೂಜೆ ಇಲ್ಲದಿದ್ರು ಕೂಡ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯ ಹರೇರ್ ನಾಮ ಒಂದು ಪಠಣ ಮಾತ್ರದಿಂದ ಭಗವಂತನ ಪವಿತ್ರ ನಾಮವನ್ನು ಪಠಿಸುವುದರಲ್ಲೇ ನಾವು ಪಡಿಬಹುದು ಅಂತ ಹೇಳಿ. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮೇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿರನ್ಯತ ಅಂತ ಹೇಳಿಕೊಂಡು ಶಾಸ್ತ್ರದಲ್ಲಿ ಹೇಳಿದೆ. ಶ್ರೀಲ ಜೀವ ಗೋಸ್ವಾಮಿ ಅವರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಪವಿತ್ರ ನಾಮವಾದ ಅಪರಾಧವೇನು ಇರದೆ ಪಠಿಸುವುದರಿಂದ ಯಾರೇ ಆಗಲಿ ಪರಿಪೂರ್ಣನಾಗುತ್ತಾನೆ. ಶಾಲಗ್ರಾಮ ಪೂಜೆ ಮಾಡಿದ್ರೆ ಮಾತ್ರ ಪರಿಪೂರ್ಣ ಅಲ್ಲ. ಎಲ್ಲಿ ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮವನ್ನ ಅಪರಾಧವಿರದೆ ಪಠಿಸುವುದರಿಂದ ಯಾರೇ ಆಗ್ಲಿ ಪರಿಪೂರ್ಣರಾಗ್ತಾರೆ ಅಂತೇಳಿ. ಆದಾಗ್ಯೂ ಮನಸ್ಸಿನ ಅವಸ್ಥೆಯನ್ನು ಶುದ್ಧಿಗೊಳಿಸಲು ದೇವಾಲಯದಲ್ಲಿ ದೇವರ ಆರಾಧನೆ ಕೂಡ ಅವಶ್ಯಕ. ಅಷ್ಟೇ ಮಾಡಿದ್ರೆ ಸಾಕಲ್ಲ, ಮತ್ತ್ಯಾಕೆ ನಾವು ಟೆಂಪಲ್ಗೆ ಹೋಗ್ಬೇಕು, ದೇವರ ಇದು ಯಾಕೆ ಮಾಡ್ಬೇಕು ಅಂತ ಹೇಳಿ ಮನಸ್ಸಿಗೆ ಬರ್ಬೋದಾದ್ರೆ ಇಲ್ಲ, ಅದು ಕೂಡ ಅವಶ್ಯಕ. ಆದ್ದರಿಂದ ಯಾವಾಗ ಒಬ್ಬನು ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಮುನ್ನಡೆದಿರುತ್ತಾನೆಯೋ ಅಥವಾ ಆಧ್ಯಾತ್ಮಿಕ ವೇದಿಕೆಯ ಮೇಲೆ ಪರಿಪೂರ್ಣತೆಯ ಸ್ಥಿತಿಯಲ್ಲಿ ಇರ್ತಾನೆಯೋ ಅವನು ಶಾಲಗ್ರಾಮ ಶಿಲೆಯ ಪೂಜೆಯನ್ನು ಅನ್ವಯಿಸಿಕೊಳ್ಳಬಹುದು ಅಂತೇಳಿ ಹೇಳ್ತಿದ್ದಾರೆ. ಜಗನ್ನಾಥ ಮಿಶ್ರರ ಹೃದಯದಿಂದ ಶಚಿಮಾತೆಯ ಹೃದಯಕ್ಕೆ ಭಗವಂತನ ಸ್ಥಳಾಂತರವನ್ನ ಕುರಿತಂತೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಕೆಳಕಂಡಂತೆ ವಿವರಿಸ್ತಾರೆ. ಜಗನ್ನಾಥ ಮಿಶ್ರ ಹಾಗೂ ಶಚಿಮಾತೆ ಇಬ್ಬರು ನಿತ್ಯ ಸಿದ್ಧರು ಅಥವಾ ಭಗವಂತನ ಸರ್ವದಾ ಪರಿಶುದ್ಧ ಸಂಗಾತಿಗಳೆಂದು ತೀರ್ಮಾನಿಸಬೇಕಾಗುತ್ತದೆ ಅಂತ ಹೇಳಿದ್ರೆ, ಅವರು ಕೂಡ ನಿನ್ನೆ ಒಂದು ಶ್ಲೋಕದಲ್ಲಿ ನೋಡಿದ್ವಿ ಹೇಗೆ ವಸುದೇವ ದೇವಕಿಯ ಹಾಗೇನೆ ಅವರು ಕೂಡ ತುಂಬಾ ಅಂದ್ರೆ ದೈವಿ ಪ್ರಜ್ಞೆಯನ್ನ ಹೊಂದಿದವರಾಗಿರ್ತಾರೆ. ಸೊ ಹಾಗಾಗಿ ಅವರು ನಿತ್ಯ ಸಿದ್ಧರು, ಭಗವಂತನ ಸರ್ವತಾ ಪರಿಶುದ್ಧ ಸಂಗಾತಿಗಳು ಅಂತ ತೀರ್ಮಾನಿಸಬೇಕು. ಅಂದ್ರೆ ಭಗವಂತ ಅವತಾರ ಆಗ್ಬೇಕಾದ್ರೆ ಅವರ ಒಂದು ಏನು ಸಹಚರರು ಕೂಡ ಅವರಿಗಿಂತ ಮುಂಚೆನೆ ಇಲ್ಲಿ ಅಂದ್ರೆ ಜನಿಸಿರ್ತಾರೆ ಅಂತ ಹೇಳ್ಕೊಂಡು ಅವರ ಲೀಲೆಯಲ್ಲಿ ಪಾಲ್ಗೊಳ್ಳಿಕ್ಕೆ. ಹಾಗೆ ಅವರ ಹೃದಯಗಳು ಯಾವಾಗಲೂ ಅಕಳಂಕವಾದದ್ದು ಅಂದ್ರೆ ಕಳಂಕರಹಿತವಾದದ್ದು, ಹಾಗೂ ಆದ್ದರಿಂದ ಅವರು ಪರಮ ಪುರುಷನನ್ನು ಯಾವತ್ತು ಮರೆಯರು. ಈ ಐಹಿಕ ಪ್ರಪಂಚದಲ್ಲಿ ಸಾಮಾನ್ಯ ವ್ಯಕ್ತಿಯು ಕಳಂಕಿತ ಹೃದಯ ಹೊಂದಿರುತ್ತಾನೆ. ಆಧ್ಯಾತ್ಮಿಕ ನೆಲೆಗೇರಲು ಆತ ಮೊದಲು ತನ್ನ ಹೃದಯವನ್ನು ಪರಿಶುದ್ಧಗೊಳಿಸಬೇಕಾಗುತ್ತದೆ. ಇಲ್ಲಿ ಅನೇಕ ಕೋಟ್ಯಾಂತರ ಜನ್ಮಗಳಲ್ಲಿ ಆ 3 ಗುಣಗಳ ಪ್ರಭಾವದಿಂದ ಕಲುಷಿತರಾಗಿರ್ತಾರೆ, ಕಳಂಕಿತರಾಗಿರ್ತಾರೆ. ಅವರ ಹೃದಯ ಪರಿಶುದ್ಧ ಆಗ್ಬೇಕಾದ್ರೆ, ಆಧ್ಯಾತ್ಮಿಕ ನೆಲೆಗೆ ಏರ್ಬೇಕಾದ್ರೆ ಅವರು ಹೃದಯ ಪರಿಶುದ್ಧರಾಗ್ಬೇಕು. ಆದ್ರೆ ಜಗನ್ನಾಥ ಮಿಶ್ರ ಮತ್ತು ಸಚಿಮಾತೆಯರು ಕಳಂಕಿತ ಹೃದಯವುಳ್ಳ ಸಾಮಾನ್ಯ ಹೆಣ್ಣು ಗಂಡು ಅಷ್ಟೇ ಆಗಿರಲಿಲ್ಲ. ಯಾವಾಗ ಹೃದಯವು ನಿಷ್ಕಳಂಕವಾಗಿರುವುದೋ ಅದನ್ನು ವಸುದೇವನ ಅಸ್ತಿತ್ವ ಎಂದು ಕರೆಯಲಾಗುತ್ತದೆ. ಹೇಳ್ತಾರೆ, ವಸುದೇವನು ವಾಸುದೇವನನ್ನು ಅಥವಾ ಕೃಷ್ಣನನ್ನು ಪಡೆಯಬಲ್ಲ. ಅಂದ್ರೆ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ಪರಿಶುದ್ಧ ಹೃದಯ ಇದ್ದವರು ವಸುದೇವ ಶಬ್ದಿತಂ, ವಸುದೇವನಷ್ಟು ಪರಿಶುದ್ಧರು ಅಂತ ಹೇಳ್ಕೊಂಡು, ಸತ್ವಂ ವಿಶುದ್ಧಂ, ವಿಶುದ್ಧ ಸತ್ವದಲ್ಲಿ ಯಾರು ಇರ್ತಾರೆ ಅವರು ವಸುದೇವನಷ್ಟೇ ಪರಿಶುದ್ಧರು ಅಂತೇಳಿ. ಹಾಗೇನೆ ಮುಂದೆ ಶ್ರೀಮದ್ ಭಾಗವತಮಲ್ಲಿ ಕೂಡ ಹೇಳ್ತದೆ, ಭಗವಾನ್ ಅಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರಃ ಆವಿವೇಶಾಂಶ ಭಾಗೇನ ಮನ ಆನಕ ದುಂದುಬೆ. ಭಗವಾನ್ ಕೃಷ್ಣನ ಜನನ ಕುರಿತಂತೆ ಇದೊಂದು ವಿವರಣೆಯಷ್ಟೇ. ಭಗವಂತನ ಅವತಾರ ಸ್ವರೂಪವು ವಸುದೇವನ ಚಿತ್ತವನ್ನು ಪ್ರವೇಶಿಸಿತು, ಹಾಗೂ ಅದೇ ಅವತಾರವು ದೇವಕಿಯ ಮನದೊಳಗೆ ಸ್ಥಳಾಂತರವಾಯಿತು. ಅಲ್ಲಿ ಜಗನ್ನಾಥ ಮಿಶ್ರ ಮತ್ತೆ ಶಚಿಮಾತೆಗೆ ಆಗಿರೋದನ್ನ ನೋಡಿ ಇಲ್ಲಿ ನಾವು ಭಾಗವತಮಲ್ಲಿ ಕೂಡ ಅದನ್ನ ನೋಡ್ಬೋದು. ಯಾವ ರೀತಿ ಭಗವಂತ ಅವತಾರ ಮಾಡ್ಬೇಕಾದ್ರೆ ವಸುದೇವನ ಚಿತ್ತವನ್ನ ಪ್ರವೇಶಿಸಿ ಅದೇ ಅವತಾರದ ಅಂಶ ದೇವಕಿಯ ಮನದೊಳಗೆ ಸ್ಥಳಾಂತರ ಆಗ್ತದೆ. ಈ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿ ಅವರು ಕೆಳಕಂಡಂತೆ ವ್ಯಾಖ್ಯಾನಿಸ್ತಾರೆ. ಮನ ಆವಿಶೇಷ ಮನಸಿ ಆವಿರ್ಭವ ಭೂವ ಜೀವಾನಾಂ ಇವ ಧಾತು ಸಂಬಂಧ ಇತ್ಯರ್ಥ. ಒಬ್ಬ ಸಾಮಾನ್ಯ ಮಾನವ ಜೀವಿಯ ಜನನಕ್ಕೆ ಅಗತ್ಯವಾದ ವೀರ್ಯಸ್ಖಲನವು ಇಲ್ಲಿ ಅಗತ್ಯವಾಗಿರಲಿಲ್ಲ. ಶ್ರೀಲ ರೂಪ ಗೋಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಇನ್ನೂ ಒಂದು ವಿವರಣೆ ನೀಡುತ್ತಾರೆ.
ಪ್ರಭು ಕೃಷ್ಣನು ಮೊದಲು ಆನಕದುಂದುಬಿ ವಸುದೇವನ ಮನಸ್ಸಿನಲ್ಲಿ ಆವಿರ್ಭವಿಸಿ ಆನಂತರ ದೇವಕಿಯ ಮನದೊಳಗೆ ವರ್ಗಾವಣೆಯಾದ. ಹೀಗೆ ದೇವಕಿಯ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಆನಂದವು ನಿಧಾನವಾಗಿ ಕ್ರಮೇಣ ಹೆಚ್ಚಾಯಿತು. ಪ್ರತಿ ರಾತ್ರಿ ಬೆಳಗುವ ಚಂದ್ರಮನು ಪೂರ್ಣಿಮೆಯೆಂದು ಪೂರ್ಣ ಚಂದ್ರನಾಗುವವರೆಗೂ ಬೆಳೆದು ದುಂಡಗಾಗುತ್ತಾ ಹೋಗುವ ಹಾಗೆ ಆವಿರ್ಭಾವದ ಸಮಯದಲ್ಲಿ ಭಗವಂತನಾದ ಕೃಷ್ಣನು ದೇವಕಿಯ ಮನದೊಳಗಿನಿಂದಾಚೆ ಬಂದನು. ಹಾಗೂ ಕಂಸನ ಸೆರೆಯಲ್ಲಿ ದೇವಕಿಯ ಹಾಸುಗೆಯಲ್ಲಿ ಮಗ್ಗುಲಲ್ಲೇ ಪ್ರತ್ಯಕ್ಷ ಆಗ್ತಾನೆ. ಎಲ್ಲರಿಗೂ ಗೊತ್ತು, ಇದು ಚತುರ್ಭುಜಧಾರಿಯಾಗಿ ಭಗವಂತ ಪ್ರತ್ಯಕ್ಷ ಆಗ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಯೋಗ ಮಾಯೆಯ ಮೋಡಿ ದೇವಕಿಯು ಈಗಷ್ಟೇ ತನ್ನ ಮಗು ಜನಿಸಿತೆಂದು ಭಾವಿಸಿದಳು. ಇದೇ ಸಂದರ್ಭದಲ್ಲಿ ಸ್ವರ್ಗದಿಂದ ದೇವಾನುದೇವತೆಗಳು ಕೂಡ ದಿಗ್ಭ್ರಮೆಗೊಂಡರು. ಭಾಗವತದಲ್ಲಿ ತಿಳಿಸಿರುವಂತೆ ಮುಹ್ಯಂತಿಯ ಸೂರಯ ಅಂತ ಹೇಳಿದ್ರೆ ಭಾಗವತ 1ನೇ ಸ್ಕಂದದ 1ನೇ ಅಧ್ಯಾಯದ 1ನೇ ಶ್ಲೋಕ, ಜನ್ಮಾದ್ಯಸ್ಯತೋ ಅನ್ವಯಾತಿತರತ ಅಶ್ಚಾಸ್ತೇಶ್ವ ಅಭಿಜ್ಞಾಸ್ವರ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯತ್ ಸೂರ್ಯ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಎಲ್ಲರಿಗೆ ಕೂಡ ದಿಗ್ಭ್ರಮೆಯನ್ನ ಕೊಡುವಂತದ್ದು ಭಗವಂತನ ಒಂದು ಇದು. ಅವರೆಲ್ಲರೂ ಭಗವಂತನನ್ನು ಆಕೆಯ ಇರುವವನೆಂಬಂತೆ ಯೋಚಿಸುತ್ತಾ ದೇವಕಿಗೆ ಪ್ರಾರ್ಥನೆಗಳನ್ನ ಸಮರ್ಪಿಸಿದರು. ತಮ್ಮ ಸ್ವರ್ಗದಿಂದ ದರೆಗಿಳಿದ ದೇವತೆಗಳು ಮಥುರಾಕ್ಕೆ ಬಂದರು. ನೋಡಿ, ಭಗವಂತನ ಅವತಾರ ಆದಾಗ ನಾವೆಲ್ಲ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಸ್ವರ್ಗದಲ್ಲಿರುವ ದೇವತೆಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಇದು ಉನ್ನತವಾದ ಸ್ವರ್ಗಲೋಕಕ್ಕಿಂತ ಮಥುರಾಧಾಮವು ಇನ್ನೂ ಮುಖ್ಯವೆಂಬುದನ್ನ ಸೂಚಿಸ್ತದೆ. ಯಶೋದಾಮಾಯಿಯ ಶಾಶ್ವತವಾದ ಪುತ್ರನಾಗಿ ಕೃಷ್ಣನು ಸದಾ ವೃಂದಾವನದಲ್ಲಿರ್ತಾನೆ. ಶ್ರೀ ಕೃಷ್ಣನ ಲೀಲಾ ವಿನೋದಗಳು ಈ ಲೌಕಿಕ ಜಗತ್ತಿನಲ್ಲಿಯೂ ಹಾಗೂ ಆಧ್ಯಾತ್ಮಿಕ ಪ್ರಪಂಚದಲ್ಲಿಯೂ ಅವಿರತವಾಗಿ ಮುಂದುವರಿದೇ ಇದೆ. ಅಂತಹ ಕ್ರೀಡೆಗಳಲ್ಲಿ ಶ್ರೀಕೃಷ್ಣನು ಸರ್ವತಾ ನಾನು ಅಮ್ಮ ಯಶೋದೆ, ಅಪ್ಪ ನಂದ ಮಹಾರಾಜನ ಅನಂತ ಸುತನೆಂದು ಆಲೋಚಿಸುತ್ತಾನೆ. ಶ್ರೀಮದ್ ಭಾಗವತಂದ ದಶಮ ಸ್ಕಂದದ 6ನೇ ಅಧ್ಯಾಯ 43ನೇ ಶ್ಲೋಕದಲ್ಲಿ ತಿಳಿಸಿರುವಂತೆ ಉದಾರ ಹೃದಯ ವಿಶಾಲ ಮನಸ್ಸಿನ ನಂದ ಮಹಾರಾಜ ಪ್ರವಾಸದಿಂದ ಹಿಂದಿರುಗಿದಾಗ ಕೂಡಲೇ ಪುಟ್ಟ ಮಗ ಕೃಷ್ಣನನ್ನು ತೊಡೆ ಮೇಲೆ ಕೂರಿಸಿಕೊಂಡರು. ಅವನ ಶಿರವನ್ನು ಆಗ್ರಹಣಿಸುತ್ತಾ ಅಲೌಕಿಕ ಆನಂದವನ್ನೇ ಅನುಭವಿಸಿದನು. ಅದೇ ರೀತಿ 10ನೇ ಸ್ಕಂದ 9ನೇ ಅಧ್ಯಾಯ 21ನೇ ಶ್ಲೋಕದಲ್ಲಿ ಹೇಳ್ತದೆ, ಈ ಪರಮ ಪುರುಷನು ಗೋಪಿಯ ಮಗನಾಗಿ ಕಾಣಿಸಿಕೊಳ್ಳುತ್ತಾ ತನ್ನ ಶುದ್ಧ ಭಕ್ತರಿಗೆ ಸುಲಭವಾಗಿ ಸಿಗುತ್ತಾನೆ ಹಾಗೂ ಆತನನ್ನು ಅರಿಯಬಹುದಾಗಿದೆ. ಎಲ್ಲೆಲ್ಲಿ ಯಾರ್ಯಾರು ಶರೀರ ಬದುಕು ಸುಖದಲ್ಲೇ ಇದ್ದಾರೋ ಅವರು ಅದೆಷ್ಟೇ ವಿರಕ್ತಿ ಸಾಧನೆಯ ಹಾದಿಯಲ್ಲಿ ಮುನ್ನಡೆದಿದ್ದರೂ ಅಥವಾ ಅವರು ಎಷ್ಟೇ ತತ್ವವೇತ್ತರಾಗಿದ್ದರೂ ಆತನನ್ನು ಅರಿಯಲು ಅಸಮರ್ಥರು. ಅಂದ್ರೆ ಯಾರು ಶುದ್ಧ ಭಕ್ತಿಗೆ ಬರ್ತಾರೆ ಅವರಿಗೆ ಮಾತ್ರ ಭಗವಂತನನ್ನ ಅರಿಯಬಹುದು, ಅವನ ಲೀಲೆಗಳನ್ನ ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳಿ. ಅದು ಬಿಟ್ಟು ಯಾರು ಈ ಒಂದು ಭೌತಿಕದ ಹಾದಿಯಲ್ಲಿ ಶರೀರ ಸುಖದಲ್ಲೇ ಶರೀರದ ಬದುಕು ಸುಖದಲ್ಲೇ ಮುಳುಗಿರ್ತಾರೆ ಅಂತವರಿಗೆ ಎಷ್ಟೇ ತತ್ವಗಳನ್ನ ಅವರು ಅಳವಡಿಸಿಕೊಂಡ್ರು ಕೂಡ ಅವನನ್ನ ಸಮರ್ಥವಾಗಿ ಅರಿಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಮುಂದುವರಿದು ಹೇಳ್ತಾರೆ, ಶ್ರೀಪಾದ ಬಲದೇವ ವಿದ್ಯಾಭೂಷಣರನ್ನು ಕೂಡ ಶ್ರೀಪಾದ ಬಲದೇವ ವಿದ್ಯಾಭೂಷಣರನ್ನು ಉಲ್ಲೇಖಿಸುತ್ತಾರೆ. ಶ್ರೀಪಾದ ಬಲದೇವ ವಿದ್ಯಾಭೂಷಣರ ಪ್ರಕಾರ ದೇವಿಯ ಗರ್ಭದಲ್ಲಿದ್ದ ಭಗವಾನ್ ಕೃಷ್ಣನಿಗೆ ದೇವತೆಗಳು ನಾನಾ ವಿಧದಲ್ಲಿ ಪ್ರಾರ್ಥಿಸಿದರು ಅಲ್ವಾ. ಗರ್ಭಸ್ತುತಿ ಮಾಡ್ತಾ ಇರ್ತಾರೆ ಅಲ್ಲಿ ಭಗವಂತ ಅವತಾರ ಎತ್ತುವ ಸಮಯದಲ್ಲಿ. ಹಾಗೂ ಶ್ರೀ ಕೃಷ್ಣನ ಜನನ ಕ್ಷಣಗಳು ಈ ರೀತಿ ಇದ್ದುವೆಂದು ಸಂಗ್ರಹವಾಗಿ ಹೇಳಿದ್ರು. ಅಂದ್ರೆ ಇಲ್ಲಿ ಏನು ನಡೀತಾ ಇದೆ ಜಗನ್ನಾಥ ಮಿಶ್ರ ಶಚಿಮಾತೆಯ ಒಂದು ಪರಿಸರದಲ್ಲಿ, ಅದೇ ರೀತಿ ಒಂದು ಶ್ರೀಕೃಷ್ಣನ ಜನನ ಸಂದರ್ಭದಲ್ಲಿ ಕೂಡ ನಡೀತಾ ಇತ್ತು, ಅಲ್ಲಿ ಆಗ್ತಾ ಇತ್ತು ಅಂತ ಹೇಳಿ ಅವರು ಅದನ್ನ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಉದಯಿಸಿರುವ ಚಂದ್ರನು ಪೂರ್ವ ದಿಸೆಯಲ್ಲಿ ಬೆಳಕು ಪ್ರಕಟಿಸುತ್ತಾನೋ ಹಾಗೆಯೇ ಶೂರಸೇನನ ಮಗನಾದ ವಸುದೇವನು ತನ್ನ ಮಡದಿ ದೇವಕಿಗೆ ಕೃಷ್ಣ ಮಂತ್ರ ದೀಕ್ಷೆಯನ್ನು ನೀಡಿದ್ದರಿಂದ ಸದಾ ಅಲೌಕಿಕ ವೇದಿಕೆಯಲ್ಲಿಯೇ ಇದ್ದ ದೇವಕಿ ತನ್ನ ಹೃದಯದಲ್ಲಿ ಶ್ರೀ ಕೃಷ್ಣನನ್ನು ಇರಿಸಿಕೊಂಡಿದ್ದಳು. ಶ್ರೀಮದ್ ಭಾಗವತಂ 10ನೇ ಸ್ಕಂದದ 2ನೇ ಅಧ್ಯಾಯದ 18ನೇ ಶ್ಲೋಕದ ವಿವರಣೆಯಿಂದ ಹೀಗೆ ತಿಳ್ಕೊಳ್ಬಹುದು. ಪರಮ ಪುರುಷನು ಅನಕದುಂದುಬಿ ಅಂತ ಹೇಳಿದ್ರೆ ವಸುದೇವನ ಹೃದಯದಿಂದ ಸ್ಥಳಾಂತರಗೊಂಡು ದೇವಿಯ ಹೃದಯದಲ್ಲಿ ತಾನೇ ಪ್ರಕಟ ಆದನು. ಅದಕ್ಕೆ ಅನಕದುಂದುಬಿ ಅಂತ ಹೇಳ್ತಾರೆ. ಶೀಲ ಬಲದೇವ ವಿದ್ಯಾಭೂಷಣರು ಹೇಳ್ತಾರೆ, ದೇವಕಿಯ ಹೃದಯ ಅಂತ ಹೇಳಿದ್ರೆ ದೇವಕಿಯ ಗರ್ಭ ಎಂದರ್ಥ. ಯಾಕೆಂತ ಹೇಳಿದ್ರೆ ಶ್ರೀಮದ್ ಭಾಗವತಂನ 10ನೇ ಸ್ಕಂದದ 2ನೇ ಅಧ್ಯಾಯ 41ರಲ್ಲಿ ದೇವತೆಗಳು ನುಡಿತಾರಂತೆ, ದಿಷ್ಟ್ಯಾಂಬತೆ ಕುಕ್ಷಿಗತಃ ಪರಹ ಪುಮಾನ್. ಅಮ್ಮ ದೇವಕಿಯೇ
ನಿನ್ನ ಗರ್ಭದಲ್ಲಿ ಆಗಲೇ ಭಗವಂತನಿದ್ದಾನೆ. ಆದ್ದರಿಂದ ವಸುದೇವನ ಹೃದಯದಿಂದ ಭಗವಂತನು ದೇವಕಿಯ ಹೃದಯಕ್ಕೆ ಸ್ಥಳಾಂತರಗೊಂಡನು ಎಂದರೆ ದೇವಕಿಯ ಗರ್ಭಕ್ಕೆ ಕೃಷ್ಣನು ಸ್ಥಳಾಂತರಗೊಂಡನೆಂದು ಅರ್ಥ ಆಗ್ತದೆ ಅಂತೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಮಹಾಪ್ರಭು ಶ್ರೀ ಚೈತನ್ಯರ ಆವಿರ್ಭಾವದ ಬಗ್ಗೆ ವಿವರಿಸಿರುವಂತೆ ವಿಶೇಷ ಸೇವನಾ ಕರೆ ಗೋವಿಂದ ಚರಣ, ಅವರೆಲ್ಲರೂ ಗೋವಿಂದನ ಚರಣಾರವಿಂದಗಳನ್ನ ಖಚಿತ ರೀತಿಯಲ್ಲಿ ಪ್ರಾರ್ಥಿಸಲು ಆರಂಭಿಸಿದರು ಎಂಬುದು ಹೀಗೆ ಸೂಚಿಸುತ್ತದೆ. ಭಗವಾನ್ ಕೃಷ್ಣನು ವಸುದೇವನ ಹೃದಯದ ಮೂಲಕ ದೇವಕಿ ದೇವಿಯ ಹೃದಯದಲ್ಲಿ ಆವಿರ್ಭವಿಸಿದಂತೆ ಅದೇ ತೆರನಾಗಿ ಪ್ರಭು ಚೈತನ್ಯರು ಜಗನ್ನಾಥ ಮಿಶ್ರರ ಹೃದಯದ ಮೂಲಕ ಶಚಿದೇವಿಯ ಹೃದಯದೊಳಗೆ ಕಾಣಿಸಿಕೊಂಡರು. ಇದು ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯ. ಇದರ ಪರಿಣಾಮವಾಗಿ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವವನ್ನು ಶ್ರೀ ಸಾಮಾನ್ಯ ಮಾನವ ಅಥವಾ ಜೀವಿಯ ಜನನದಂತೆ ಆಲೋಚಿಸಕೂಡದು. ಈ ವಿಚಾರ ಸ್ವಲ್ಪ ಗಹನ ಆದದ್ದು, ಅರ್ಥ ಆಗುವುದು ಸ್ವಲ್ಪ ಕಷ್ಟವೇ. ಆದರೆ ದೇವರ ಭಕ್ತರಿಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರ ಹೇಳಿಕೆಗಳನ್ನು ತಿಳಿದುಕೊಳ್ಳುವುದು ಕಷ್ಟವಾಗುವುದಿಲ್ಲ ಅಂತೇಳಿ ಈ ಒಂದು ಶ್ಲೋಕದಲ್ಲಿ ದೊಡ್ಡ ಭಾವಾರ್ಥವನ್ನ ಕೊಟ್ಟಿದ್ದಾರೆ. ಮುಂದೆ ಹೇಳ್ತಾರೆ, ಈ ರೀತಿಯಲ್ಲಿ ಗರ್ಭವು 13ನೆಯ ತಿಂಗಳನ್ನ ಸಮೀಪಿಸಿತು, ಆದರೆ ಇನ್ನೂ ಮಗುವಿನ ಪ್ರಸವದ ಸೂಚನೆಯೇ ಇರಲಿಲ್ಲ. ಹೀಗೆ ಜಗನ್ನಾಥ ಮಿಶ್ರರು ತುಂಬಾ ಆತಂಕಗೊಂಡರು ಅಂತೇಳಿ. ಆನಂತರ ನೀಲಾಂಬರ ಚಕ್ರವರ್ತಿ ಚೈತನ್ಯ ಮಹಾಪ್ರಭು ಅವರ ತಾತ ಅಂದ್ರೆ ಶಚಿಮಾತೆಯ ತಂದೆಯವರು ಜ್ಯೋತಿಷ್ಯ ಲೆಕ್ಕಾಚಾರವನ್ನ ಮಾಡಿದ್ರು. ಅದೇ ತಿಂಗಳಲ್ಲಿ ಒಂದು ಶುಭ ಗಳಿಗೆಯ ಅನುಕೂಲದೊಂದಿಗೆ ಮಗು ಜನಿಸುವುದೆಂಬುದಾಗಿ ಅವರು ತಿಳಿಸ್ತಾರಂತೆ. ಹೀಗೆ ಶತಯುಗ 1407ರಲ್ಲಿ, ಕ್ರಿಸ್ತಶಕ 1406ರಲ್ಲಿ ಫಲ್ಗುಣ ಮಾಸದಲ್ಲಿ ಅಂದ್ರೆ ಫೆಬ್ರವರಿ ಮಾರ್ಚ್ ಪೂರ್ಣಿಮೆಯ ಸಂಜೆ ಇಚ್ಛಿತ ಶುಭಗಳಿಗೆ ಬಂದಿತು. ತಮ್ಮ ಅಮೃತ ಪ್ರವಾಹ ಭಾಷ್ಯ ಎಂಬುವ ವ್ಯಾಖ್ಯಾನ ಗ್ರಂಥದಲ್ಲಿ ಶ್ರೀಲ ಭಕ್ತಿ ವಿನೋದ ಠಾಕೂರರು ಶ್ರೀ ಚೈತನ್ಯ ಮಹಾಪ್ರಭು ಅವರ ಜನ್ಮ ಜಾತಕವನ್ನ ಈ ರೀತಿ ಸಾದರಪಡಿಸ್ತಾರೆ ಅಂತೇಳಿ ಇಲ್ಲಿ ಒಂದು ಲೆಕ್ಕಾಚಾರವನ್ನ ಕೊಟ್ಟಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಜನ್ಮ ಜಾತಕವನ್ನ ಭಕ್ತಿ ವಿನೋದ ಠಾಕೂರರು ಹೀಗೆ ವಿವರಿಸ್ತಾರೆ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಅವರ ಜನನ ಕಾಲದಲ್ಲಿ ತತ್ಕಾಲ ಗ್ರಹ ಸಂಪತ್ತಿ ಈ ರೀತಿ ಇದ್ದಿತು. ಮೇಷರಾಶಿಯಲ್ಲಿ ಶುಕ್ರ, ಅಶ್ವಿನಿ ನಕ್ಷತ್ರ, ಚಂದ್ರ ಸೌಧ, ಕೇತು 9ನೇ ಗ್ರಹ ಸಿಂಹ ರಾಶಿಯಲ್ಲಿ ಹಾಗೂ ಉತ್ತರ ಫಲ್ಗುಣಿಯಲ್ಲಿದ್ದರು ಅಂತ ಹೇಳ್ಕೊಂಡು, ಅಂದ್ರೆ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಇದ್ದವು. ಚಂದ್ರನು ಪೂರ್ವ ಫಲ್ಗುಣಿಯಲ್ಲಿದ್ದ, ಶನಿಗ್ರಹ ವೃಶ್ಚಿಕ ರಾಶಿ ಜ್ಯೇಷ್ಠದಲ್ಲಿ ಇದ್ದಂತೆ, ಬೃಹಸ್ಪತಿ ಧನು ರಾಶಿಯಲ್ಲಿದ್ದಂತೆ ಹಾಗೂ ಪೂರ್ವಷಾಢ ನಕ್ಷತ್ರ ಮತ್ತೆ ಅಂಗಾರಕ ಅಂದ್ರೆ ಮಂಗಳ ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿದ್ದ. ಹಾಗೆ ಸೂರ್ಯನು ಕುಂಭ ರಾಶಿ ಪೂರ್ವ ಭಾದ್ರ ನಕ್ಷತ್ರ, ರಾಹು ಪೂರ್ವ ಭಾದ್ರದಲ್ಲಿದ್ದ, ಬುಧ ಮೀನ ರಾಶಿಯಲ್ಲಿದ್ದ ಹಾಗೂ ಉತ್ತರ ಭಾದ್ರದಲ್ಲಿದ್ದರು ಅಂತ ಹೇಳ್ಕೊಂಡು, ಹಾಗೆ ಶ್ರೀ ಚೈತನ್ಯರು ಸಿಂಹ ಲಗ್ನದಲ್ಲಿ ಜನಿಸಿದ್ದರು ಅಂತ ಹೇಳ್ತಾ ಇದೆ. ಶ್ಲೋಕ 90ರಲ್ಲಿ ಹೇಳ್ತಾ ಇದ್ದಾರೆ, ಜ್ಯೋತಿರ್ವೇದದ ಅಥವಾ ವೇದ ಜ್ಯೋತಿಷ್ಯದ ಪ್ರಕಾರ ಶುಭ ಜನ್ಮ ಲಕ್ಷಣವನ್ನ ಹೀಗೆ ವಿವರಿಸಿದೆ. ಚಂದ್ರನು ಸಿಂಹದಲ್ಲಿದ್ದ. ಸಿಂಹವೆಂದರೆ ಏರುವಿಕೆ, ಉನ್ನತ. ಅದೇ ಲಕ್ಷಣವೇ ಜಾತಕದಲ್ಲಿದ್ದುದು. ಅನೇಕ ಗ್ರಹಗಳು ಬಲವಾದ ಉನ್ನತ ಸ್ಥಾನಗಳಲ್ಲಿದ್ದವು ಹಾಗೂ ಷಡ್ವರ್ಗ ಅಷ್ಟವರ್ಗಗಳೆಲ್ಲವೂ ಸರ್ವತ್ರ ಶುಭಪ್ರದ ಪ್ರಭಾವ ತೋರುತ್ತಿದ್ದವು ಅಂತೇಳಿ ಭಾವಾರ್ಥ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಪೂರ್ವಾಶ್ರಮದಲ್ಲಿ ದೊಡ್ಡ ಜ್ಯೋತಿಷಿ ಆಗಿದ್ದವರು. ಅಂತೆಯೇ ಅವರು ಈ ಶ್ಲೋಕವನ್ನ ಹೀಗೆ ವಿವರಿಸ್ತಾರೆ. ಷಡ್ವರ್ಗ ಅಂದ್ರೆ 6 ವರ್ಗಗಳು. ಷಡ್ವರ್ಗಗಳನ್ನು ತಾಂತ್ರಿಕವಾಗಿ ಕ್ಷೇತ್ರ, ಹೋರ, ದ್ರೇಕಾಣ, ನವಾಂಶ, ದ್ವಾದಶಾಂಶ ಮತ್ತು ತ್ರಿಶಾಂಶ ಎಂಬುದಾಗಿ ಕರೆಯುತ್ತಾರೆ. ಜ್ಯೋತಿರ್ವೇದದ ಪ್ರಕಾರ ಷಡ್ವರ್ಗದ ಅಧಿಪತಿಗಳ ಮತ್ತು ಗ್ರಹಗಳ ನಡುವಣ ಸಂಬಂಧ ನಿರ್ಧಾರಿತವಾದರೆ ಜನ್ಮಗಳಿಗೆಯ ಶುಭತ್ವ ಯೋಗವನ್ನು ಲೆಕ್ಕಾಚಾರ ಹಾಕಬಹುದು. ಬೃಹತ್ ಜಾತಕವೆಂಬುದು ಗ್ರಂಥದಲ್ಲಿ ಹಾಗೂ ಇತರ ಗ್ರಂಥಗಳಲ್ಲಿ ನಕ್ಷತ್ರ ಗ್ರಹಗಳ ಚರಾಚರ ಫಲಗಳನ್ನ ವಿವರಿಸಲು ನಿರ್ದೇಶನ ಇವೆ. ಅಷ್ಟಕ ವರ್ಗಗಳನ್ನು ಲೆಕ್ಕ ಹಾಕುವ ವಿಧಾನ ಯಾರು ಬಲ್ಲರೋ ಅಂತವರು ಶುಭ ಅಶುಭ ಪ್ರಸಂಗ ಘಟನೆಗಳನ್ನು ಭವಿಷ್ಯ ನುಡಿಯಾಗಿ ಹೇಳಬಲ್ಲರು. ವಿಶೇಷತಃ ಈ ವಿಜ್ಞಾನವನ್ನ ಹೋರಾಶಾಸ್ತ್ರವಿದರು ಅಥವಾ ಯಾರು ಜ್ಯೋತಿಷ್ಯ ಗ್ರಂಥಗಳನ್ನು ಬಲ್ಲರೋ ಅವರು ಬಲ್ಲವರಾಗಿರುತ್ತಾರೆ. ಹೋರಾ ಗ್ರಂಥಗಳ ಜ್ಯೋತಿಷ್ಯ ಲೆಕ್ಕಾಚಾರಗಳ ಆಧಾರದ ಮೇಲೆ ನೀಲಾಂಬರ ಚಕ್ರವರ್ತಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಿತಾಮಹ ಯಾವಾಗ ಪ್ರಭು ಅವತರಿಸುವನೆಂಬುದನ್ನ ಆ ಶುಭ ಕ್ಷಣವನ್ನ ಕಂಡುಕೊಂಡಿದ್ದರಂತೆ. ಈ ರೀತಿಯ ಲೆಕ್ಕಾಚಾರ
ಈ ಒಂದು ಜ್ಯೋತಿಷದ ಲೆಕ್ಕಾಚಾರದ ಆಧಾರದ ಮೇಲೆ ಅವರು ಅವತಾರ ಎತ್ತುವ ಒಂದು ಶುಭ ಕ್ಷಣವನ್ನ ನೀಲಾಂಬರ ಚಕ್ರವರ್ತಿ ಅವರು ತಿಳಿಸಿದ್ರು ಅಂತ. ಯಾವಾಗ ಕಳಂಕರಹಿತ ಚೈತನ್ಯ ಮಹಾಪ್ರಭುವೆಂಬ ಪೂರ್ಣ ಚಂದ್ರ ಕಂಡನು, ತನ್ನ ಶರೀರದಲ್ಲಿ ಕಪ್ಪು ಕಲೆಗಳುಳ್ಳ ಚಂದ್ರನ ಅವಶ್ಯಕತೆ ಏನಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನ ಪರಿಶೀಲಿಸಿದ ರಾಹು ಎಂಬುವ ಕಪ್ಪು ಗ್ರಹವು ಪೂರ್ಣ ಚಂದ್ರನನ್ನು ಆವರಿಸಿದನು. ಕೂಡಲೇ 3 ಲೋಕಗಳನ್ನು ಕೃಷ್ಣ ಕೃಷ್ಣ ಹರಿ ಶ್ರೀಹರಿ ಎಂಬುವ ಕಂಪನವು ಆವರಿಸಿತು. ಅಂದ್ರೆ ಆ ಗ್ರಹಣ ಕಾಲ ಬಂದಿತು. ಆ ಜ್ಯೋತಿರ್ವೇದದ ಪ್ರಕಾರ ಪೂರ್ಣ ಚಂದ್ರನೆದುರು ರಾಹು ಗ್ರಹ ಪ್ರವೇಶಿಸಿದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಯಾವಾಗ ಚಂದ್ರ ಅಥವಾ ಸೂರ್ಯಗ್ರಹಣ ಸಂಭವಿಸುವುದೋ ಆಗ ಭಾರತದ ಪದ್ಧತಿಯಂತೆ ವೇದಗಳ ಅನುವರ್ತಿಗಳು ಗಂಗಾ ನದಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡುತ್ತಾರೆ ಅಲ್ವಾ. ಅದು ಪರ್ವಕಾಲ, ಪುಣ್ಯಕಾಲ ಅಂತ ಹೇಳ್ತಾರೆ. ಎಲ್ಲಾ ವೈದಿಕ ಧರ್ಮದ ನಿಷ್ಠ ಅನುವರ್ತಿಗಳು ಗ್ರಹಣದ ಅವಧಿ ಪೂರ ನಡುವು ನೀರಿನಲ್ಲಿ ನಿಂತು ಜಪ ಮಾಡುತ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನ ಅವಿರತವಾಗಿ ಪಠಿಸುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವದ ಸಮಯದಲ್ಲಿ ಅಂತಹ ಒಂದು ಚಂದ್ರಗ್ರಹಣವು ಸಂಭವಿಸಿತು. ಸಹಜವಾಗಿಯೇ ಎಲ್ಲರೂ ನದಿ ನೀರಿನಲ್ಲಿ ನಿಂತು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬುದಾಗಿ ಜಪಗೈಯುತ್ತಿದ್ದರು. ಅಂದ್ರೆ ಹರಿಸ್ಮರಣೆ ಮಾಡ್ತಾ ಇದ್ದರು ಅಂತೇಳಿ. ಮುಂದೆ ಎಲ್ಲರೂ ಚಂದ್ರಗ್ರಹಣವು ಸಂಭವಿಸಿದ ಅವಧಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿದರು ಹಾಗೂ ಅದರಿಂದ ಅವರ ಮನಗಳು ಆಶ್ಚರ್ಯ ಭರಿತ ಆದವು ಅಂತೇಳಿ. ಇಡೀ ಪ್ರಪಂಚವು ಇಂತು ಪರಮ ಪುರುಷನ ಪವಿತ್ರ ನಾಮವನ್ನ ಪಠಿಸುತ್ತಿರುವಾಗ ಸ್ವಯಂ ಕೃಷ್ಣನೇ ಗೌರಹರಿ ರೂಪದಲ್ಲಿ ಈ ಧರೆಯಲ್ಲಿ ಅವತಾರ ಮಾಡಿದನು. ಇಡೀ ಜಗತ್ತೇ ಸಂತುಷ್ಟ ಆಯಿತು. ಇತ್ತ ಹಿಂದೂಗಳು ಭಗವಂತನ ಪವಿತ್ರ ನಾಮವನ್ನ ಪಠಿಸ್ತಾ ಇದ್ರೆ ಹಿಂದೂಗಳಲ್ಲದವರು, ವಿಶೇಷತಃ ಮುಸ್ಲಿಮರು ತಮಾಷೆಯಿಂದ ಅನುಕರಿಸಿದರು. ಅವರಿಗೆ ಕೂಡ ಒಂಥರ ಈ ಒಂದು ಇದನ್ನ ನೋಡಿ ಅವರು ಕೂಡ ತಮಾಷೆಯಾಗಿ ಅವರು ಇವರನ್ನ ಅನುಕರಿಸ್ತಾ ಇದ್ರಂತೆ. ಮುಸ್ಲಿಮರು ಹರೇ ಕೃಷ್ಣ ಮಹಾಮಂತ್ರವನ್ನ ಅಥವಾ ಭಗವಂತನ ದಿವ್ಯ ನಾಮವನ್ನ ಉಚ್ಚರಿಸಲು ಆಸಕ್ತಿಯುಳ್ಳವರಲ್ಲದಿದ್ದರೂ ಚಂದ್ರಗ್ರಹಣದ ಸಂದರ್ಭದಲ್ಲಿ ಹಿಂದೂಗಳನ್ನು ಅನುಕರಿಸಲು ನವದ್ವೀಪದ ಮುಸ್ಲಿಮರು ಕೂಡ ಪವಿತ್ರ ನಾಮ ಪಠಿಸಿದರು. ಈ ರೀತಿಯಲ್ಲಿ ಹಿಂದೂಗಳು ಮುಸ್ಲಿಮರು ಒಟ್ಟಾಗಿ ಸೇರಿ ಈ ಶ್ರೀ ಚೈತನ್ಯ ಮಹಾಪ್ರಭು ಅವತರಿಸಿದಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ಪಠಿಸ್ತಾರಂತೆ. ಹಾಗೆ ಮುಂದೆ ಧರೆಯಲ್ಲಿ ಸ್ತ್ರೀಯರೆಲ್ಲರೂ ಶ್ರೀಹರಿಯ ದಿವ್ಯ ನಾಮವನ್ನು ಉಚ್ಚರಿಸುತ್ತಿದ್ದಾಗ ಸ್ವರ್ಗದಲ್ಲಿ ನೃತ್ಯ ಗೀತೆಗಳು ನಡೆದವು. ಎಲ್ಲಾ ದೇವತೆಗಳು ತುಂಬಾ ಕುತೂಹಲಗೊಂಡರು. ಈ ವಾತಾವರಣದಲ್ಲಿ ಎಲ್ಲ ದಶ ದಿಕ್ಕುಗಳು ಉತ್ಸುಕಗೊಂಡವು. ನದಿಗಳ ನೀರು ತರಂಗಗಳು ಉಕ್ಕೇರಿದವು. ಎಲ್ಲಾ ಚರಾಚರಗಳು ದಿವ್ಯವಾದ ಅತ್ಯಾನಂದಗೂಡಿ ಭಾವ ಪರವಶವಾದವು ಅಂತೇಳಿ. ಹೀಗೆ ತನ್ನ ಅಹೇತುಕ ಕರುಣೆಯಿಂದ ಗೌರಹರಿ ಎಂಬ ಪೂರ್ಣ ಚಂದ್ರಮನು ನದಿಯಾ ಜಿಲ್ಲೆಯಲ್ಲಿ ಉದಯಿಸಿದನು. ಇದನ್ನೇ ಅಂದ್ರೆ ನಿವ್ಯಾಜ ಕರುಣೆಯಿಂದ ಅಂತೇಳಿ ಆ ರೀತಿ ಉದಯಿಸ್ತಾರೆ. ಇದನ್ನೇ ಸೂರ್ಯ ಮೊದಲು ಕಾಣಿಸಿಕೊಳ್ಳುವ ಪೂರ್ವ ದಿಸೆಯ ಉದಯಗಿರಿಗೆ ಹೋಲಿಸಿದ್ದಾರೆ. ಪ್ರಭಾಕರ ಕತ್ತಲನ್ನು ಓಡಿಸುವ ಹಾಗೆ ಗೌರಹರಿಯು ಆಕಾಶದಲ್ಲಿ ಉದಯಿಸುತ್ತಾ ಜನರ ಪಾಪಕರ ಬದುಕಿನಲ್ಲಿ ತಮಸ್ಸನ್ನು ನಾಶಗೊಳಿಸಿದನು ಅಂತ ಹೇಳ್ಕೊಂಡು, ಅಂದ್ರೆ ಚಂದ್ರ ಹೇಗೆ ಆ ಒಂದು ಗ್ರಹಣ ಮುಗಿದು ಹುಣ್ಣಿಮೆಯಂದು ಪೂರ್ಣ ಚಂದ್ರ ಉದಯಿಸುವ ಹಾಗೆ ಅಲ್ಲಿ ಬದುಕಿನ ತಮಸ್ಸನ್ನ ನಾಶಗೊಳಿಸಿದರು ಹಾಗೂ 3 ಲೋಕಗಳ ಜನರು ಸಂತೋಷಗೊಂಡರು ಮತ್ತು ಭಗವಂತನ ಪವಿತ್ರ ನಾಮವನ್ನ ಪಠಿಸಿದರು ಅಂತೇಳಿ. ಆ ಸಮಯದಲ್ಲಿ ಶಾಂತಿಪುರದಲ್ಲಿ ತಮ್ಮ ಮನೆಯಲ್ಲಿದ್ದ ಶ್ರೀ ಅದ್ವೈತಾಚಾರ್ಯ ಪ್ರಭುಗಳು ಅತ್ಯಂತ ಸಂತೋಷದಿಂದ ನರ್ತಿಸುತ್ತಿದ್ದರಂತೆ. ಹರಿದಾಸ ಠಾಕೂರರನ್ನು ಸಂಗಡವೇ ಇರಿಸಿಕೊಂಡ ಆಚಾರ್ಯರು ನರ್ತಿಸಿದರು. ಹರೇ ಕೃಷ್ಣ ಮಹಾಮಂತ್ರವನ್ನ ಗಟ್ಟಿಯಾಗಿ ಉಚ್ಚರಿಸಿದರು. ಆದರೆ ಇವರಿಬ್ಬರು ಏಕೆ ನಾಟ್ಯವಾಡುತ್ತಿದ್ದಾರೆ ಎಂಬುದು ಯಾರಿಗೆ ಕೂಡ ಅರ್ಥ ಆಗ್ತಾ ಇರ್ಲಿಲ್ಲ. ಇದೇ ಸಮಯದಲ್ಲಿ ಅದ್ವೈತ ಪ್ರಭುಗಳು ಶಾಂತಿಪುರದಲ್ಲಿ ತಮ್ಮ ತಂದೆಯ ಗೃಹದಲ್ಲಿದ್ದರೆಂದು ನಾವು ತಿಳಿಯಬೇಕು. ಹರಿದಾಸ ಠಾಕೂರರು ಆಚಾರ್ಯರನ್ನ ಆಗಾಗ್ಗೆ ಭೇಟಿ ಆಗ್ತಾ ಇದ್ರಂತೆ. ಕಾಕತಾಳೀಯ ಹೇಳುವಂತೆ ಹರಿದಾಸ್ ಠಾಕೂರರು ಅದ್ವೈತ ಆಚಾರ್ಯರ ಮನೆಯಲ್ಲಿ ಇರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಜನನ ಆದಾಗ ಆಚಾರ್ಯರು ಹರಿದಾಸರೊಡಗೂಡಿ ಭಾವಪರಶರಾಗಿ ನರ್ತನ ಮಾಡ್ತಾ ಇದ್ರಂತೆ. ಆದ್ರೆ ಈ ಇಬ್ಬರು ಕೂಡ ಸಂತ ಮಹನೀಯರು ಏಕೆ ನರ್ತಿಸಿದ್ದಾರೆ ಅಂತ ಆ ಶಾಂತಿಪುರದಲ್ಲಿ ಯಾರಿಗೆ ಕೂಡ ಅರ್ಥ ಆಗ್ಲಿಲ್ಲ. ಈ ಚಂದ್ರಗ್ರಹಣವನ್ನ ನೋಡುತ್ತಾ ನಗುತ್ತಾ ಅದ್ವೈತಾಚಾರ್ಯ ಹರಿದಾಸ್ ಠಾಕೂರ್ ಇಬ್ರು ತಕ್ಷಣವೇ ಗಂಗೆಯತ್ತ ಸಾಗಿ ಮಹೋತ್ಸಾಹದಿಂದ ಮಿಂದರು. ಆ ಚಂದ್ರಗ್ರಹಣದ ಸಂದರ್ಭದ ಅನುಕೂಲ ಪಡೆದು ಅದ್ವೈತ ಆಚಾರ್ಯರು ಅವರ ಮನ ಸಾಮರ್ಥ್ಯದಿಂದ ಬ್ರಾಹ್ಮಣರೆಲ್ಲರಿಗೂ ವಿವಿಧ ತೆರನಾದ ದಾನಗೈದರು ಅಲ್ವಾ. ಆ ಸಮಯದಲ್ಲಿ ದಾನ ತುಂಬಾ ಶ್ರೇಷ್ಠ ದಾನ ಅದು.
ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣದಂತ ಪರ್ವಕಾಲದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬಡವರಿಗೆ ದಾನ ಮಾಡುವುದು ಹಿಂದೂಗಳ ಪದ್ಧತಿ. ಈ ಗ್ರಹಣದ ಅನುಕೂಲ ಪಡ್ಕೊಂಡ ಅದ್ವೈತ ಆಚಾರ್ಯರು ಬ್ರಾಹ್ಮಣರಿಗೆ ವಿವಿಧವಾದ ದಾನ ಧರ್ಮಗಳನ್ನ ಮಾಡ್ತಾರೆ. ಅದನ್ನ ಶ್ರೀಮದ್ ಭಾಗವತಮಲ್ಲಿ ಕೂಡ ಹೇಳ್ತದೆ. ಶ್ರೀಕೃಷ್ಣ ಜನಿಸಿದಾಗ ಈ ಗಳಿಗೆ ಅನುಕೂಲ ಪಡೆದ ಶ್ರೀ ವಸುದೇವ ಬ್ರಾಹ್ಮಣರಿಗೆ 10,000 ಗೋವುಗಳನ್ನ ದಾನ ಮಾಡಿದಂತೆ. ಹಿಂದೂಗಳಲ್ಲಿ ಇರುವ ಒಂದು ಪದ್ಧತಿ ಪ್ರಕಾರ ಒಂದು ಮಗು ಜನಿಸಿದಾಗ, ಅದರಲ್ಲಿ ಕೂಡ ಈ ಗಂಡು ಮಗು ಜನಿಸಿದಾಗ ಅತ್ಯುತ್ಸಾಹದಿಂದ ತಂದೆ ತಾಯಿಗಳು ದಾನ ಧರ್ಮಗಳನ್ನ ವಿತರಿಸುವುದುಂಟು. ಪೂರ್ಣ ಚಂದ್ರಗ್ರಹಣದ ಪರ್ವಕಾಲ ಭಗವಾನ್ ಶ್ರೀ ಚೈತನ್ಯರು ಜನಿಸಿದ ಆ ಸಂದರ್ಭದಲ್ಲಿ ದಾನ ಧರ್ಮಗೈಯಲು ವಾಸ್ತವವಾಗಿ ಅದ್ವೈತ ಆಚಾರ್ಯರು ತುಂಬಾ ಆಸಕ್ತರಾಗಿದ್ದರಂತೆ. ಆದರೆ ಸಾಮಾನ್ಯ ಜನರು ಶ್ರೀಲ ಅದ್ವೈತ ಆಚಾರ್ಯರು ಅದ್ಭುತವಾದ ವಿವಿಧ ಪದಾರ್ಥಗಳನ್ನ ಧರ್ಮಾರ್ಥವಾಗಿ ಯಾಕೆ ನೀಡ್ತಿದ್ದಾರೆ ಅಂತ ತಿಳಿಯದಾದ್ರಂತೆ. ಚಂದ್ರಗ್ರಹಣ ಕಾಲ ಘಟಿಸಿತೆಂದೇನು ಆಚಾರ್ಯರು ದಾನ ಮಾಡಲಿಲ್ಲ. ಆದರೆ ಶ್ರೀ ಚೈತನ್ಯರು ಆ ಕ್ಷಣದಲ್ಲಿ ಜನಿಸಿದ್ದರಿಂದ ಆಚಾರ್ಯರು ಹಾಗೆ ನಡೆದುಕೊಂಡ್ರಷ್ಟೇ. ಆ ಭಗವಾನ್ ಕೃಷ್ಣನ ಅವತಾರದ ಶುಭ ಸಂದರ್ಭದಲ್ಲಿ ಯಾವ ರೀತಿ ವಸುದೇವನು ದಾನಗೈದನೋ ನಿಜವಾಗಿ ಹಾಗೆಯೇ ಅದ್ವೈತ ಆಚಾರ್ಯರು ಉದಾರವಾಗಿ ದಾನ ಮಾಡಿದ್ರು ಅಂತ. ಯಾವಾಗ ಇಡೀ ಜಗತ್ತೇ ಉತ್ಸಾಹದಿಂದ ಇತ್ತೋ ಹರಿದಾಸ್ ಠಾಕೂರರ ಮನಸ್ಸು ವಿಸ್ಮಯಗೊಂಡು ತಾನೇ ಅದ್ವೈತ ಆಚಾರ್ಯರಿಗೆ ನೇರ ಹಾಗೂ ಪರೋಕ್ಷ ರೀತಿಯಲ್ಲಿ ತಿಳಿಸ್ತಾರೆ, ನಿಮ್ಮ ಈ ಉತ್ಸಾಹ, ಸಂತೋಷದ ನೃತ್ಯ, ದಾನ ಧರ್ಮ ಮಾಡಿದ್ದು ಎಲ್ಲವೂ ನನಗೆ ಬಹು ಸಂತೋಷ ಉಂಟು ಮಾಡಿದೆ. ನಿಮ್ಮ ಈ ಕ್ರಿಯೆಗಳಲ್ಲಿ ಏನೋ ಕೆಲವು ವಿಶೇಷವಾದ ಉದ್ದೇಶವಿದೆ ಎಂದು ನಾನು ಅರಿಯಬಲ್ಲೆ ಅಂತೇಳಿ ಹೇಳ್ತಾರೆ ಹರಿದಾಸ್ ಠಾಕೂರು ಅದ್ವೈತ ಆಚಾರ್ಯರಿಗೆ. ಆಚಾರ್ಯ ರತ್ನ ಚಂದ್ರಶೇಖರ ಅಥವಾ ಶ್ರೀವಾಸ ಠಾಕೂರರ ಆಚಾರ್ಯ ರತ್ನ ಚಂದ್ರಶೇಖರ ಹಾಗೂ ಶ್ರೀವಾಸ ಠಾಕೂರರ ಸಂತೋಷ ಮಿತಿ ಮೀರಿತು. ಹಾಗೂ ಅವರು ಒಡನೆಯೇ ಗಂಗಾ ನದಿಯತ್ತ ಮೀಯಲು ತೆರಳ್ತಾರೆ. ಅವರ ಮನಸ್ಸುಗಳು ಕೂಡ ತುಂಬಾ ಸಂತಸದಿಂದ ಇತ್ತು. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುತ್ತಾ ತಮ್ಮ ಮನಃಶಕ್ತಿಯಿಂದ ದಾನ ಧರ್ಮಗಳನ್ನ ಮಾಡ್ತಾರೆ. ಆಮೇಲೆ ಈ ರೀತಿಯಲ್ಲಿ ಎಲ್ಲಾ ಭಕ್ತರು ಅವರು ಎಲ್ಲೆಲ್ಲಿದ್ದರೋ ಅವರ ಮನಸ್ಸುಗಳು ಸಂತೋಷದಿಂದ ವಿಸ್ಮಯಗೊಂಡಿರ್ಲು ಪ್ರತಿಯೊಂದು ಪಟ್ಟಣ, ಗ್ರಾಮ, ದೇಶಗಳಲ್ಲಿ ಅಂದು ಜರುಗಿದ ಚಂದ್ರಗ್ರಹಣದ ವ್ಯಾಜದ ಮೇರೆಗೆ ನರ್ತಿಸಿದರು, ಸಂಕೀರ್ತನ ಮಾಡಿದರು ಹಾಗೂ ತಮ್ಮ ಮನೋಬಲಕ್ಕನುಸಾರವಾಗಿ ದಾನ ಧರ್ಮಗಳನ್ನ ಮಾಡಿದರು ಅಂತೇಳಿ. ಎಲ್ಲಾ ತೆರನಾದ ಗೌರವಾನ್ವಿತರಾದ ಬ್ರಾಹ್ಮಣ ಪುರುಷರು ಮತ್ತು ಮಹಿಳೆಯರು ನಾನಾ ರೀತಿಯ ಉಡುಗೊರೆಗಳನ್ನ ತುಂಬಿದ ತಟ್ಟೆಗಳನ್ನ ಜೊತೆಗೊಯ್ಯುತ್ತಾ ಅನೇಕ ಕಾಣಿಕೆಗಳೊಂದಿಗೆ ಬರ್ತಾರೆ. ನವಜಾತ ಶಿಶುವನ್ನ ನೋಡುತ್ತಾ ಯಾರ ರೂಪವು ಸಹಜ ಕಾಂತಿಯನ್ನು ಹೊಂದಿದ ಚಿನ್ನವನ್ನು ಹೋಲುತ್ತಿತ್ತೋ ಅಂತಹವನನ್ನು ನೋಡುತ್ತಾ ಎಲ್ಲಾ ಭಕ್ತರು ಪರಮ ಸಂತೋಷದಿಂದ ಅವರವರ ಹರಕೆಗಳನ್ನ ಅರ್ಪಿಸ್ತಾರಂತೆ. ಬ್ರಾಹ್ಮಣರ ಹೆಂಗೆಳೆಯರಂತೆ ವೇಷ ಧರಿಸಿದ ದಿವ್ಯ ಲೋಕಗಳ ಸ್ತ್ರೀಯರು ಕೂಡ, ಅಂದ್ರೆ ಆ ದಿವ್ಯ ಸ್ವರ್ಗ ಲೋಕದ ದೇವತೆಗಳು ಕೂಡ ಇಲ್ಲಿಗೆ ಬರ್ತಾರೆ. ದಿವ್ಯ ಲೋಕಗಳ ಸ್ತ್ರೀಯರು ಕೂಡ ಬ್ರಹ್ಮದೇವ ಅವರವರ ಲೋಕಗಳಲ್ಲಿ ಶಿವ, ನರಸಿಂಹದೇವ, ರಾಜ, ಇಂದ್ರ, ಬ್ರಹ್ಮರ್ಷಿ, ವಸಿಷ್ಠರು ಮೊದಲಾದವರು ದಿವ್ಯ ನಾರಿಯರು ಸ್ವರ್ಗದ ನಾಟ್ಯಗಾರ್ತಿ ರಂಭೆಯರೊಂದಿಗೆ ವೈವಿಧ್ಯಮಯ ಉಡುಗೊರೆಗಳೊಂದಿಗೆ ಆಗಮಿಸಿದರು ಅಂತ ಹೇಳ್ತಾ ಇದ್ದಾರೆ. ಪ್ರಭು ಚೈತನ್ಯರು ಆಗ ತಾನೇ ಹುಟ್ಟಿದ ಪುಟ್ಟ ಕೂಸಾಗಿದ್ದಾಗ ಗೌರವಾನ್ವಿತ ಬ್ರಾಹ್ಮಣರ ನಾರಿಯರ ಅನೇಕರು ನೆರೆಹೊರೆಯವರೆಲ್ಲರೂ ಬಂದು ಮಗುವನ್ನ ನೋಡಿದ್ರು. ಬ್ರಾಹ್ಮಣರ ಹೆಂಗಳೆಯರಂತೆಯೇ ವೇಷ ಧರಿಸಿದ ದೇವಾನು ದೇವತೆಗಳಾದ ಬ್ರಹ್ಮ, ಶಿವ ಮೊದಲಾದವರ ಪತ್ನಿಯರು, ದಿವ್ಯ ವೇಷದ ಸ್ತ್ರೀಯರು ಮಗುವನ್ನ ಕಾಣಲು ಬಂದ್ರು. ಸಾಮಾನ್ಯ ಜನತೆ ದೇವತೆಗಳನ್ನು ಅಕ್ಕಪಕ್ಕದ ಬ್ರಾಹ್ಮಣ ಹೆಂಗಸರೆಂದೇ ಭಾವಿಸಿದ್ರಂತೆ. ನೋಡಿ, ಅಲ್ಲಿಗೆ ಅವರು ಕೂಡ ಬರ್ತಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಆ ದಿವ್ಯ ದೃಷ್ಟಿ ಇದ್ರೆ ಮಾತ್ರ ನೋಡ್ಲಿಕ್ಕೆ ಆಗ್ತದೆ. ಆ ದೇವತೆಗಳು ಕೂಡ ಬಂದ್ರು, ಅಕ್ಕಪಕ್ಕದ ಬ್ರಾಹ್ಮಣ ಹೆಂಗಸರೆಂದೇ ಭಾವಿಸಿದ್ರು. ಆದ್ರೆ ವಾಸ್ತವವಾಗಿ ಅವರೆಲ್ಲರೂ ಛದ್ಮವೇಷ ಧರಿಸಿದ ಸ್ವರ್ಗಲೋಕದ ದೇವತಾ ಸ್ತ್ರೀಯರಾಗಿದ್ದರು ಅಂತ ಹೇಳ್ಕೊಂಡು. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದು ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಚೆನ್ನಾಗಿದೆ, ಆದ್ರೆ ನಮ್ಗೆ ತುಂಬಾ ಇದೆ ಸಮಯದ ಅಭಾವ ಅಲ್ವಾ. ನಮ್ಗೆ ಎಷ್ಟು ಫಾಸ್ಟ್ ಹೇಳಿದ್ರು ಕೂಡ ಆಗಲ್ಲ ಮುಗಿಸ್ಲಿಕ್ಕೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ನಾಗವೇಣಿ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು, ಪ್ರಣಾಮಗಳು. ಅಟೆಂಡೆನ್ಸ್ ಹಾಕಿದ್ರಲ್ಲ ಎಲ್ಲರೂ, ಧನ್ಯವಾದಗಳು. ಎಷ್ಟನೇ ಶ್ಲೋಕಕ್ಕೆ ಆಯ್ತು ಮಾತಾಜಿ?
105 ಆಯ್ತು ಮಾತಾಜಿ. 105 ಇವತ್ತು ಮುಗಿಸಿದ್ದು. ಹಾ ಅದು ಹರೇ ಪುನಃ ಬರ್ತದೆ ನಿಮ್ಗೆ ಈ ನಾವು ಯಾವಾಗ್ಲೂ ಡೈಲಿ ಮಾಡುವಂತ ಕ್ಲಾಸ್ ಅಲ್ಲಿ ಪುನಃ ಕಂಟಿನ್ಯೂ ಆಗಿ ಬರ್ತದೆ. ಹಾ ಆಗ ಇದು ಅದಕ್ಕೆಲ್ಲ ಓದ್ಲಿಕ್ಕೆ ಸಿಗ್ತದೆ. ಮಾತಾಜಿ ಹಾ ರೆಕಾರ್ಡ್ ಹಾಕಲ್ವಾ ಮಾತಾಜಿ ಕ್ಲಾಸು? ಏನು ರೆಕಾರ್ಡ್ ಆಗ್ತಾ ಇದೆ ಅಲ್ವಾ? ಲೈವ್ ಆಗ್ತದೆ ಕೊಟ್ಟಿದ್ದಾರೆ. ಮಾತಾಜಿ ಆಗ್ತದೆ. ಸರಿ ಮಾತಾಜಿ.